ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಮಾತುಕತೆ ವಿದ್ಯಾಗಮ ಮತ್ತೆ ಆರಂಭವಾಗಿದೆ. ವೀಕ್ಷಕರೇ, ಈಗಾಗಲೇ ಇಡೀ ರಾಜ್ಯದಲ್ಲಿ ಭಾರಿ ಸುದ್ದಿ ಮತ್ತು ಸದ್ದನ್ನು ಮಾಡ್ತಾ ಇರುವಂಥ ವಿಚಾರ ಏನಂತ ಹೇಳಿದ್ರೆ ವಿದ್ಯಾಗಮ. ಒಂದು ಕಡೆ ಖಾಸಗಿ ಶಾಲೆಗಳು ಆನ್ಲೈನ್ ಶಿಕ್ಷಣ ಮಾಡ್ತಾ ಇದ್ದರೆ, ಸರ್ಕಾರಿ ಶಾಲೆಗಳು ತಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯಾಗಮ ಮೂಲಕ ನೇರವಾಗಿ ಶಿಕ್ಷಕರ ಮೂಲಕವೇ ಒಂದು ನೇರವಾದ ತರಗತಿಯ ಕ್ಲಾಸ್ ಅಲ್ಲದಿದ್ದರೂ ಕೂಡ ಒಂದು ಪರೋಕ್ಷವಾಗಿ ಶಿಕ್ಷಕರ ಜೊತೆಗೆ ಸಂಪರ್ಕವನ್ನು ಬೆಳೆಯುವಂಥ ಸ್ವರೂಪದಲ್ಲೇ ಅಥವಾ ಮಕ್ಕಳ ಜೊತೆಗೆ ಒಂದು ಇಂಟರಾಕ್ಷನ್ ಇರುವ ಸ್ವರೂಪದಲ್ಲೇ ಒಂದು ಅವರಿಗೆ ಪಾಠ ಅಥವಾ ಚಟುವಟಿಕೆಗಳನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಬಂದಿತ್ತು. ಆದರೆ ಸದ್ಯಕ್ಕೆ ಅದೀಗ ಸ್ಥಗಿತವಾಗಿದೆ. ಈ ವಿಚಾರವಾಗಿ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ 3 ಗಣ್ಯ ಅತಿಥಿಗಳು ಭಾಗವಹಿಸಿದರೆ, 3 ಕೂಡ ನಾನು ಅಂದರೆ ರೆನ್ನಿ ಡಿಸೋಜ ಅವರಿದ್ದಾರೆ, ಮತ್ತು ಕೆ ಪೇಜಾವರ್ ಅವರಿದ್ದಾರೆ, ಮತ್ತು ಅರವಿಂದ ಕುಡ್ಲ ಅವರಿದ್ದಾರೆ. ನಾವು 3 ಮಂದಿ ಅತಿಥಿಗಳನ್ನು ಕೂಡ ಪ್ರೀತಿಯಿಂದ ಈ ಒಂದು ಶೋಗೆ ಸ್ವಾಗತ ಮಾಡ್ತಾ ಇದ್ದೇನೆ. ರೆನ್ನಿ ಡಿಸೋಜ ಅವರು ಮಕ್ಕಳ ಹಕ್ಕುಗಳ ಕಾರ್ಯಕರ್ತರಾಗಿ ತುಂಬ ವರ್ಷದಿಂದ ಕೆಲಸ ಮಾಡ್ತಾ ಇರುವವರು, CWC ಸಂಸ್ಥೆಯಲ್ಲಿ ಮತ್ತು ಪಡಿ ಸಂಸ್ಥೆಯ ನಿರ್ದೇಶಕರಾಗಿ ಕೂಡ ಕಾರ್ಯನಿರ್ವಹಿಸ್ತಾ ಇರುವವರು. ಕೆ ಪೇಜಾವರವರು ನಿವೃತ್ತ ಮುಖ್ಯ ಶಿಕ್ಷಕರು ಮತ್ತು ರಂಗಭೂಮಿ, ಜಾನಪದ, ತುಳು ವಿದ್ವಾಂಸರಾಗಿ ಜನಪ್ರಿಯರಾಗಿರುವವರು ಮತ್ತು ಎಲ್ಲರಿಗೂ ಪರಿಚಿತರಾಗಿರುವವರು. ಅರವಿಂದ ಕುಡ್ಲ ಅವರು ಕೂಡ ಪ್ರಭಾರ ಮುಖ್ಯ ಶಿಕ್ಷಕರು, ಮುಡಂಬೈಲು ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕರಾಗಿ ಜೊತೆಗೆ ಅವರು ರಂಗಭೂಮಿ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿರುವವರು, ಛಾಯಾಗ್ರಾಹಕರಾಗಿರುವವರು ಮತ್ತು ಪಕ್ಷಿ ಪ್ರಿಯರಾಗಿ ಗುರುತಿಸಿಕೊಂಡಿರುವವರು. ಮತ್ತು ಬಹುಮುಖ್ಯವಾಗಿ ಇವತ್ತು ವಿದ್ಯಾಗಮದ ವಿಚಾರವನ್ನು ನಾವು ಚರ್ಚೆ ಮಾಡೋ ಸಂದರ್ಭದಲ್ಲಿ ಅರವಿಂದ ಕುಡ್ಲ ಅವರು ಭಾರಿ ಮುಖ್ಯವಾಗಿ ಅವರನ್ನು ಉಲ್ಲೇಖಿಸಬೇಕಾಗ್ತದೆ ಮತ್ತು ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಬಹುಮಂದಿಗೆ ಗೊತ್ತಿರಲಿಕ್ಕೆಲ್ಲ ಈ ವಿದ್ಯಾಗಮ ಅನ್ನುವಂಥ ಈ ಒಂದು ಪರಿಕಲ್ಪನೆ ಬಹುಶಃ ಅದು ಇವತ್ತು ಇಡೀ ರಾಜ್ಯದಲ್ಲಿ ಅದೊಂದು ದೊಡ್ಡ ವಿಚಾರವಾಗಿದೆ. ಬಟ್ ಅದರ ಮೂಲ ಸ್ವರೂಪ ಆರಂಭವಾದಾಗ ಅದನ್ನು ಆರಂಭಿಸಿದವರು ಅದು ಶ್ರೀಯುತ ಅರವಿಂದ ಕುಡ್ಲ ಅವರು ಆರಂಭಿಸಿದಂಥ ಒಂದು ಆ ಕಾನ್ಸೆಪ್ಟ್ ಅದು ನಂತರ ಬೆಳೀತಾ ಅದನ್ನು BGSನವರು ತಗೊಂಡ್ರು, ಅದು ಮತ್ತೆ ಅದನ್ನು ಶಿಕ್ಷಣ ಇಲಾಖೆಯವರು ತಗೊಂಡ್ರು, ಮತ್ತು ಅದಕ್ಕೆ ಸ್ವರೂಪಗಳು ಸ್ವಲ್ಪ ವಿಸ್ತಾರ ಆಗ್ತಾ ಕೊನೆಗೆ ಅದು ಶಿಕ್ಷಣ ಇಲಾಖೆ ಅದನ್ನು ಇಡೀ ರಾಜ್ಯದಲ್ಲಿ ವ್ಯಾಪಿಸಂತೆ ಮಾಡಿತು. ಸೊ ಈ ಎಲ್ಲ ವಿಚಾರವನ್ನು ನಾವು ಮಾತನಾಡುವ ಸಂದರ್ಭದಲ್ಲಿ ನಾನು ಹಿರಿಯರಾಗಿರುವಂಥ ಕೆ ಪೇಜಾವರವರಿಂದ ಆರಂಭಿಸ್ತೇನೆ. ಸರ್, ಈಗ ಈ ವಿದ್ಯಾಗಮವನ್ನು ನಿಲ್ಲಿಸಿರುವುದು ನಿಮಗೆ ಏನು ಅನಿಸಿದೆ? ಒಂದು ಹಂತದಲ್ಲಿ ಹೇಳುವುದಾಗಿದ್ದರೆ ನಿಲ್ಲಿಸಬಾರ್ದು. ನಾನು ಒಂದು ಕಾಲದಲ್ಲಿ ಹೇಳ್ತಾ ಇದ್ದೇನೆ ವಿದ್ಯಾಗಮ ಬೇಡವೇ ಬೇಡ ಅಂತ ಹೇಳಿ. ನಾನು ಯಾಕೆ ಹೇಳಿದ್ದೆ ಅಂತ ಹೇಳಿದ್ರೆ, 100 ಮಂದಿ ಶಿಕ್ಷಕರು ಇವತ್ತು ಮರಣ ಹೊಂದಿದ್ದಾರೆ ಎನ್ನುವಂತ ಒಂದು ಪತ್ರಿಕಾ ಹೇಳಿಕೆಯನ್ನು ನೀವು ಗಮನಿಸಿರಬಹುದು. ಅನೇಕ ಮಂದಿ ವಿದ್ಯಾರ್ಥಿಗಳು ಕೊರೋನಾಕ್ಕೆ ಬಲಿಯಾಗಿದ್ದಾರೆ ಎನ್ನುವಂಥದ್ದು ಗಮನಿಸಬಹುದು. ನಾವಿವತ್ತು ರಾಜ್ಯಾದ್ಯಂತ ಒಂದು ವಿದ್ಯಾರ್ಥಿಗಳ ಕೊರೋನಾದ ಬಗ್ಗೆ, ಕೋವಿಡ್ನ ಬಗ್ಗೆ ನಾವು ಗಮನಿಸಿದ್ರೆ 0.11 ವಿದ್ಯಾರ್ಥಿಗಳು ಮಾತ್ರ ಅದಕ್ಕೆ ಅಟ್ಯಾಕ್ ಆಗಿದ್ದಾರೆ. ಇಡೀ ಶೇಕಡಾವಾರು ನಾವು ತೆಗೆದಾಗ 1% ಕೂಡ ಇಲ್ಲ. ಹೌದು 0.11 ಇಷ್ಟು ಮಾತ್ರ ವಿದ್ಯಾರ್ಥಿಗಳು ಬಲಿಯಾಗಿರುವಂಥದ್ದು. ಅಂತ ಸಂದರ್ಭದಲ್ಲಿ ಈ ಅಂಕಿಅಂಶಗಳನ್ನು ಗಮನಿಸಿದ ನಂತರ ನಾನು ಇವಾಗ ಹೇಳ್ತೇನೆ, ವಿದ್ಯಾಗಮ ಬೇಕೇ ಬೇಕು. ಯಾಕೆ ಬೇಕಂತೇಳಿ ನಾವು 3 ಮಂದಿ ಚರ್ಚೆ ಮಾಡ್ತೇವೆ, ಆವಾಗ ಬಹಳ ಸ್ಪಷ್ಟವಾಗಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರೆನ್ನಿ ಅವರೇ, ವಿದ್ಯಾಗಮವನ್ನು ನಿಲ್ಲಿಸಿರುವ ಬಗ್ಗೆ. ಅದೇ ವಿದ್ಯಾಗಮ ಈಗ ಹೇಳಿದಾಗೇನೆ ಬಹುಶಃ ಒಂದು ಶಿಕ್ಷಣ ಒಂದು ಪ್ರೋಸೆಸ್ಸಲ್ಲಿ ನಡೆಯುವಂಥದ್ದು. ಮಕ್ಕಳಿಗೆ ಶಿಕ್ಷಣ ಎಂಬುದು ಈಗ ನಾವು ನಾಗರಿಕತೆ ಬೆಳೆಯುವಾಗಲೇ ಶಿಕ್ಷಣ ಒಂದು ಬಹಳ ಮುಖ್ಯ ಅಂಗವಾಗಿ ಬಂತು. ಈಗ ಮಕ್ಕಳಿಗೆ ನಾವು ಶಿಕ್ಷಣ ಕೊಡುವ ಪ್ರೋಸೆಸ್ ಅನ್ನು ಎಲ್ಲಿ ಕಟ್ ಮಾಡ್ತೇವೆ ಅಥವಾ ಅದು ನಿಲ್ಲಿಸ್ಬಿಡ್ತೇವ, ಅದು ಆಲ್ರೆಡಿ ಇರುವ ಈ ಅಸಮಾನತೆ ಸಮಾಜದಲ್ಲಿ ಇನ್ನೊಂದು ಅಸಮಾನತೆಗೆ ಕೊಡುವ ಒಂದು ದಾರಿ ಆಗ್ತದೆ. ಯಾಕಂದ್ರೆ ಇಡೀ ಪ್ರೋಸೆಸ್ ನೋಡಿದ್ರೆ ಇದು ಈಗಾಗಲೇ ಅಸಮಾನತೆಯಿಂದ ನರಳುತ್ತಿರುವ ಸಮಾಜಕ್ಕೆ ಇದು ಪೆಟ್ಟು ಬೀಳುವ ಸಾಧ್ಯತೆ ಉಂಟು. ಅದರಿಂದ ಎಲ್ಲ ಮಕ್ಕಳಿಗೆ ಒಂದು ಸಮಾನ ಸಮಾಜದ ಒಂದು ಕಲ್ಪನೆಯಲ್ಲಿ ಹೋಗಬೇಕಾದ್ರೆ ಅವರು ಶಿಕ್ಷಣವನ್ನು ಕೊಡುವ ಕೆಲಸ ಮಾಡುವ ನಿಟ್ಟಿನಲ್ಲಿ ವಿದ್ಯಾಗಮ ಒಂದು ಒಳ್ಳೆಯ ಪ್ರಯತ್ನ. ಅದು ಕೂಡ ಟೀಚರ್ಸ್ ಮತ್ತು ಕೆಲವು ಸಿವಿಲ್ ಸೊಸೈಟಿ ಇನಿಷಿಯೇಟಿವ್ ಇಂದ ಬಂದ ಪ್ರಯತ್ನ. ಅದು ಸಕ್ಸಸ್ಫುಲ್ ಆದ ಕಾರಣ ಅದರಲ್ಲಿರುವ ಅಡೆತಡೆಗಳನ್ನು ನಾವು ನೋಡ್ಕೊಂಡು ಮುಂದೆ ಹೋಗ್ಬೇಕಲ್ಲದೆ ನಿಲ್ಲಿಸುವುದು ಸರಿಯಲ್ಲ. ಮತ್ತು 45,000 ಅದಕ್ಕಿಂತ ಹೆಚ್ಚಿನ ಶಾಲೆಗಳಿಗೆ ಇದನ್ನು ಬೆನಿಫಿಟ್ ಆಗುವ ಒಂದು ಕಾರ್ಯಕ್ರಮ, ಅದು ಒಳ್ಳೆ ಕಾರ್ಯಕ್ರಮ. ಅದನ್ನು ನಿಲ್ಲಿಸುವುದು ಸರಿಯಲ್ಲ. ಇದನ್ನು ಪುನರ್ವಿಮರ್ಶೆ ಮಾಡುವ ಅಗತ್ಯ ಇದೆ. ಅರವಿಂದ ಕುಡ್ಲ ಅವರೇ, ನಿಲ್ಲಿಸಿರುವ ಬಗ್ಗೆ, ವಿದ್ಯಾಗಮನವನ್ನು ನಿಲ್ಲಿಸಿರುವ ಬಗ್ಗೆ ಏನು ಹೇಳ್ತೀರಿ? ಸರ್ಕಾರಿ ಆದೇಶ ಸರ್.
ನೀವು ಸರ್ಕಾರಿ ಶಿಕ್ಷಕರು, ತುಂಬಾ ಮಾತಾಡ್ಲಿಕ್ಕೆ ಆಗುದಿಲ್ಲ. ಎಸ್, ಈಗ ನಾನು ಅದೇ ಈ ವಿದ್ಯಾಗಮದ ವಿಚಾರದಲ್ಲಿ ಮಾತನಾಡೋ ಸಂದರ್ಭದಲ್ಲಿ ವೀಕ್ಷಕರೇ, ಕೊರೋನಾ ಬಂತು ಸರಿ, ಬಟ್ ಆರಂಭದಲ್ಲಿ ನಮಗೂ ಗೊತ್ತಿರಲಿಲ್ಲ, ಸರ್ಕಾರಕ್ಕೂ ಗೊತ್ತಿರಲಿಲ್ಲ ಯಾವ ರೀತಿ ಮ್ಯಾನೇಜ್ ಮಾಡೋದು ಏನು ಇತ್ಯಾದಿ ಇತ್ಯಾದಿ. ಬೇರೆ ಬೇರೆ ಪರ್ಯಾಯಗಳನ್ನು ಹುಡುಕುವುದು ಸ್ವಾಭಾವಿಕವೇ ಒಂದು ನಾಗರಿಕ ಸಮಾಜದಲ್ಲಿ. ಒಂದು ಕಡೆ ಆನ್ಲೈನ್ ಕ್ಲಾಸ್ ಬಂತು, ವಿದ್ಯಾಗಮವು ಬಂತು, ಬಟ್ ತುಂಬಾ ಚೆನ್ನಾಗಿ ನಡೀತಾ ಇತ್ತು, ಒಳ್ಳೆ ರೆಸ್ಪಾನ್ಸ್ ಇತ್ತು. ಎಲ್ಲೋ ಒಂದು ಸಂದರ್ಭದಲ್ಲಿ ಇಡೀ ಏನು ನಮ್ಮ ಮುಖ್ಯವಾಗಿ ಏನು ಕನ್ನಡದ ಟಿವಿ ವಾಹಿನಿಗಳು ಭಾರಿ ಗದ್ದಲ ಎಬ್ಬಿಸ್ಬಿಟ್ಟಿತ್ತು. ಅಯ್ಯೋ, ಶಿಕ್ಷಕರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಬಲಿಯಾದರು ಅಂತ. ಆದ್ರೆ ಇದು ಶಿಕ್ಷಕರ ಮಾತ್ರ ಅಂತಲ್ಲ, ಒಂದು ಸಾವಿನ ಸಂದರ್ಭದಲ್ಲಿ ಎಲ್ಲಾ ವರ್ಗದ ಇನ್ನೊಂದು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಸರ್ಕಾರ ಬಹಳ ಮುಖ್ಯವಾದ ಒಂದು ಮಾತನ್ನು ನಮ್ಗೆ ಅವತ್ತಿನಿಂದ ಹೇಳ್ತಾ ಇತ್ತು, ಎಚ್ಚರವಿರಲಿ ಭಯ ಬೇಡ, ಎಚ್ಚರವಿರಲಿ ಭಯ ಬೇಡ. ಆ ಎಚ್ಚರವಿರಲಿ ಎನ್ನುವಂಥದ್ದನ್ನು ನಾವು ಎಷ್ಟು ನೆಗ್ಲೆಕ್ಟ್ ಮಾಡಿದ್ದೇವೆ, ಅಷ್ಟು ನಮ್ಮನ್ನು ಅದು ಆವರಿಸಿಕೊಂಡು ಬರ್ತಾ ಇರ್ತದೆ. ಮತ್ತೆ ಇನ್ನೊಂದು, ಈಗ ನಮ್ಮ ಸರ್ಕಾರ ಕೂಡ ಹೇಳುವಂಥದ್ದು ಮತ್ತೆ ಎಲ್ಲರೂ ಕೂಡ ಹೇಳುವಂಥದ್ದು, ನಾಗರಿಕ ಸಮಾಜ ಕೊರೋನಾದ ಜೊತೆಗೆ ಬದುಕುವಂಥದ್ದು ಅಂತ. ಯಾಕಂತ ಹೇಳಿದ್ರೆ ಇದು ಯಾವಾಗ ಮುಗಿತದೆ ಅನ್ನೋದು, ಯಾಕಂತ ಹೇಳಿದ್ರೆ ಏನು ಅದಕ್ಕೆ ಬೇಕಾದ ವ್ಯಾಕ್ಸಿನೇಷನ್ ಅಥವಾ ಮದ್ದು ಔಷಧಿಗಳು ಇನ್ನು ಕೂಡ ಒಂದು ಸ್ಪಷ್ಟ ರೂಪಕ್ಕೆ ಬಂದಿಲ್ಲದೆ ಇರುವುದರಿಂದ ನಾವು ಏನು ಅದು ಕೊರೋನಾ ಮುಗಿಯೋ ತನಕ ನಮ್ಮ ವ್ಯವಸ್ಥೆಯನ್ನು ಕೂಡ ಮತ್ತೆ ಬಂದ್ ಮಾಡ್ತೇವೆ ಅಂತ ಹೇಳಿದ್ರೆ ಬಹುಶಃ ಅದು ಮತ್ತೊಂದು ಏನು ನಾವು ಲಾಕ್ಡೌನ್ ನಿಂದ ಆಗಿರುವಂತ ವಿಪತ್ತು ಆಪತ್ತು ಎಲ್ಲವನ್ನು ನೋಡಿದ್ದೇವೆ ಏನಾಗಿದೆ ಅಂತ. ನಾನು ಅರವಿಂದ ಕುಡ್ಲ ಅವರೇ, ಈ ವಿದ್ಯಾಗಮ ಅಂತ ಏನು ಕಾನ್ಸೆಪ್ಟ್ ಇವತ್ತು ಅದು ಏನು ಎಲ್ಲ ರಾಜ್ಯದ ಎಲ್ಲ ಜನರಿಗೆ ಗೊತ್ತು. ಮತ್ತೆ ಇನ್ನೊಂದು ಕಡೆ ಸರ್ಕಾರಿ ಶಾಲೆಯನ್ನು ಹೊರತುಪಡಿಸಿ ಕೂಡ, ಯಾಕಂದ್ರೆ ಇದು ಯಾವಾಗ ಇದನ್ನು ಸ್ಟಾಪ್ ಮಾಡಿದ್ರು ಆನಂತರ ಮತ್ತೆ ಸ್ವಲ್ಪ ಮಾಧ್ಯಮಗಳಲ್ಲಿ ಸುದ್ದಿ ಆದಾಗ ಬೇರೆ ವರ್ಗದವರಿಗೆ ಕೂಡ ಗೊತ್ತಾಯ್ತು ಸ್ವಲ್ಪ ಏನೋ ಉದ್ಯೋಗಮ ಅಂತ ನಡೀತಾ ಇತ್ತು ಸರ್ಕಾರಿ ಶಾಲೆಗಳಲ್ಲಿ ಅಂತ. ಈಗ ಒಂದನೇದಾಗಿ ಆ ಕಾನ್ಸೆಪ್ಟ್ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು ಅನ್ನೋದನ್ನು ಮೊದಲಿಗೆ ನೀವು ವಿವರಿಸಬೇಕು. ಆ ನಂತರ ಕೆ ಪೇಜಾವರ್ ಸರ್ ಹೇಳಿದ ಹಾಗೆ ಅದರ ಮೂಲ ಪರಿಕಲ್ಪನೆಗಳನ್ನು ನೀವು ಆರಂಭಿಸಿದ ದಿನಗಳಿತ್ತಲ್ಲ, ಅದನ್ನ ಮತ್ತೆ ಮಾತಾಡು. ಈಗ ಅದು ಈ ಒಂದು ಕಾನ್ಸೆಪ್ಟ್ ಯಾವ ರೀತಿ ವರ್ಕ್ ಆಗ್ತಾ ಇತ್ತು ಅಂತ. ಯಾಕಂತ ಹೇಳಿದ್ರೆ ಟಿವಿ ನೋಡ್ತಾ ಇರುವ ಬಹುತೇಕ ಜನ ಈ ಕರಾವಳಿ ಭಾಗದವರು ತಮ್ಮ ಮಕ್ಕಳು ಖಾಸಗಿ ಶಾಲೆಗೆ ಹೋಗ್ತಾ ಇರುವವರು, ಇವತ್ತು ಆನ್ಲೈನ್ ಅಲ್ಲೇ ಅವರಿಗೆ ತರಗತಿಗಳಿಗೆ ನಡೀತಾ ಇದೆ. ಬಟ್ ಅದಕ್ಕಿಂತಲೂ ಚೆನ್ನಾಗಿ ನಡೀತಾ ಇದೆ ಈ ಯೋಜನೆ ಯಾವ ರೀತಿ ಇತ್ತು ಅನ್ನೋದನ್ನ ಸ್ವಲ್ಪ ನೀವು ವಿವರ ಕೊಡಿ ಸರ್. ವಿದ್ಯಾಗಮ ಅನ್ನೋ ಯೋಜನೆಯ ಮೂಲ ಉದ್ದೇಶ ಮಗುವನ್ನು ತಲುಪುವುದು, ಇರ್ರೆಸ್ಪೆಕ್ಟಿವ್ ಆಫ್ ಅದಕ್ಕೆ ಸ್ಮಾರ್ಟ್ಫೋನ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಟಿವಿ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈಗ ಹಳ್ಳಿಗಳಲ್ಲಿ ಈಗ ಒಂದು ಶಾಲೆಗೆ ಒಂದು ಏರಿಯಾ ಇದೆ. ಆ ಏರಿಯಾದೊಳಗಡೆ ಮಕ್ಕಳು ಬೇರೆ ಬೇರೆ ಹ್ಯಾಬಿಟೇಷನ್ಗಳಲ್ಲಿ ಇರ್ತಾರೆ. ಒಂದೊಂದು ಏರಿಯಾಗಳಿಂದ ಒಂದಿಷ್ಟಿಷ್ಟು ಮಕ್ಕಳು ಬರ್ತಾರೆ ಅಂತ. ಮಗು ಶಾಲೆಗೆ ಬೇರೆ ಬೇರೆ ದಾರಿಗಳಲ್ಲಿ ಬರ್ತದೆ, ನಡ್ಕೊಂಡು ಬರ್ತದೆ ಅಥವಾ ವಾಹನದಲ್ಲಿ ಬರ್ತದೆ. ಈಗ ವಾಹನದಲ್ಲಿ ಬಂದ್ರೆ ಆ ಬರುವ ಒಟ್ಟು ಮಕ್ಕಳಿಗೆ ಅಥವಾ ಬರುವ ದಾರಿಯಲ್ಲಿ ಈಗ ದೊಡ್ಡ ಪ್ರಶ್ನೆ ಇದ್ದದ್ದು, ಶಾಲೆ ಶುರು ಮಾಡಬೇಕಾ ಬೇಡ ಅನ್ನುವಾಗ, ವಾಹನದಲ್ಲಿ ಬರುವಾಗ ಮಗು ಟ್ರಾವೆಲಿಂಗ್ ಇಂದ ಕೊರೋನಾ ಬಂದ್ರೆ ದಟ್ ವಾಸ್ ಅ ಬಿಗ್ ಕ್ವೆಶ್ಚನ್. ಈಗ ನಮ್ಮ ಮುಂದೆ ಇದ್ದ ಪ್ರಶ್ನೆನೂ ಅದೇ ಸರ್. ಅದಕ್ಕೆ ಏನ್ ಮಾಡ್ಬೋದು, ಶಿಕ್ಷಕರು ಮಕ್ಕಳು ಇರುವ ಜಾಗಕ್ಕೆ ಹೋಗುದು ಅಂತ. ಈಗ ಮಕ್ಕಳ ಹ್ಯಾಬಿಟೇಷನ್ ವೈಸ್ ಒಂದು 5-10 ಒಂದು ಸಣ್ಣ ಗ್ರೂಪ್, ಯಾಕಂದ್ರೆ ಅಲ್ಲಿ ಯಾರಿಗೋ ಒಬ್ಬರಿಗೆ ಬಂತು ಅಂದ್ರೆ ಆ ಸಣ್ಣ ಗ್ರೂಪ್ ಅನ್ನ ಐಸೋಲೇಟ್ ಮಾಡ್ಬೋದು. ಸೊ ಇಫ್ ಇಟ್ ಈಸ್ ಅ ಹೋಲ್ ಕ್ಲಾಸ್, ಈ 40-30 ಕ್ಲಾಸ್ ಆದ್ರೆ ಅಷ್ಟು ಮಕ್ಕಳ ಮನೆಯವರು, ಈಗ ನೀವು ಪ್ರೈಮರಿ ಸೆಕೆಂಡರಿ ತಗೊಂಡು ದಾಟ್ ವುಡ್ ಬಿ ಅರೌಂಡ್ 150-200 ಸಂಖ್ಯೆ ಆಗ್ತದೆ. ಅಷ್ಟು ಮಂದಿಗೆ ಎಫೆಕ್ಟ್ ಆಗೋ ಬದಲು ಈ 5 ಮಕ್ಕಳು ಈಗ ಯಾರೋ ಒಬ್ಬರ ಮನೆಯ ಜಗಲಿ ಸರ್ ಇಂಕ್ಲು ಬಂದಾಗ ಕ್ಲೀನ್ ಮಲ್ತ ದೀಪ ನಿಕ್ಲು ಬಲೆ ಅಂತ, ಅಥವಾ ಒಂದು ಅಂಗನವಾಡಿಯ ಜಾಗ ಇರ್ತದೆ, ಸಮುದಾಯ ಕೇಂದ್ರ ಇರ್ತದೆ, ಭಜನಾ ಮಂದಿರದ ಆವರಣ ಇರ್ತದೆ ಸರ್, ಒಂದು ಚಂದದ ಒಂದು ರಂಗಮಂದಿರ ಇರ್ತದೆ, ಬಯಲು ರಂಗಮಂದಿರ ನೋಡಿ. ಇಲ್ಲಿ ಬಹುಶಃ ತೋರಿಸ್ತಾ ಇರುವಂತ ವಿಜುವಲ್ ಕೂಡ ಅದಕ್ಕೆ ರಿಲೇಟೆಡ್. ಅಂತ ಜಾಗದಲ್ಲಿ ಮಕ್ಕಳನ್ನ ಸಣ್ಣ ಗ್ರೂಪ್ ಅನ್ನ 5-10 ಗ್ರೂಪ್ ಅನ್ನ ಸೇರಿಸ್ಕೊಂಡು ಅಟ್ ಲೀಸ್ಟ್ ಒನ್ಸ್ ಇನ್ ಎ ವೀಕ್ ಅವರನ್ನ ರೀಚ್ ಮಾಡೋದು. ಈಗ ಹೋದ ಟೀಚರ್ ಏನ್ ಮಾಡ್ತಾರೆ ಅಂದ್ರೆ, ವಿದ್ಯಾಗಮದ ನಮಗೆ ಬಂದ ಆದೇಶ ಮತ್ತು ಪರಿಕಲ್ಪನೆಗಳಲ್ಲಿ ಈಗ ಒಬ್ಬ ಶಿಕ್ಷಕ ಹೋಗ್ತಾನೆ. ಈಗ ಆ ಹೋದ ಶಿಕ್ಷಕ ಅವನ ಕ್ಲಾಸಿನ ಬಗ್ಗೆ ಅವನ ಪಾಠಗಳ ಬಗ್ಗೆ ಹೇಗೂ ಮಾತಾಡ್ತಾನೆ. ಮತ್ತೆ ಪ್ರೈಮರಿ ಅಂದ್ರೆ ನಾವು ಜಾಕಲ್ ಆಫ್ ಆಲ್ ಮಾಸ್ಟರ್ ಆಫ್ ನನ್, ಅಂದ್ರೆ ಯಾವ ಪಾಠ ಮಾಡ್ಲಿಕ್ಕೂ ರೆಡಿ ನಾವು ಅಲ್ವಾ, ಎಲ್ಲ ಪಾಠ ಮಾಡ್ತೇವೆ ನಾವು. ಈಗ ಪರ್ಟಿಕ್ಯುಲರ್ ಟೀಚರ್ಸೇ ಅವರದ್ದೇ ಅವರ ಸಬ್ಜೆಕ್ಟಿನ ಬಗ್ಗೆ, ಈಗ ಉದಾಹರಣೆಗೆ ಲ್ಯಾಂಗ್ವೇಜ್ ಟೀಚರ್ ಒಂದು
ಕಥೆನ ಒಂದಿಷ್ಟು ಬರೆದು ಒಂದು ವರ್ಕ್ ಶೀಟ್ ಅಂತ ನಾವು ಹೇಳ್ತೇವೆ, ಅಭ್ಯಾಸ ಹಾಳೆಗಳನ್ನು ಕಳಿಸಿರ್ತಾರೆ. ಸೊ ಅದನ್ನು ನಾವು ಮಕ್ಳಿಗೆ ಕೊಡ್ತೇವೆ. ಮತ್ತು ಸ್ವಲ್ಪ ಅವ್ರ ಜೊತೆ ಮಾತಾಡಿ ಅವರು ಇದು ಮಾಡಿ ಇದನ್ನೆಲ್ಲ ಹಂಚಿ ಮಕ್ಳಿಗೆ ಈ ಮುಂದಿನ ವಾರ ನೀವು ಇದನ್ನು ಮಾಡಿ ಮತ್ತೆ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆಗಳಿದ್ರೆ ನಮ್ಮನ್ನು ಮತ್ತೆ ಕೇಳಿ, ನಮ್ಮ ಮೊಬೈಲ್ ನಂಬರ್ ಇರ್ತದೆ, ಅವರ ಮೊಬೈಲ್ ನಂಬರ್ ಇರ್ತದೆ, ಅವ್ರು ಕೇಳ್ತಾರೆ. ಒಂದು ವಾರ ಅವರು ಎಂಗೇಜ್ ಆಗಲಿಕ್ಕೆ ಬೇಕಾಗುವ ಮೆಟೀರಿಯಲ್ ಆ್ಯಂಡ್ ಆಕ್ಟಿವಿಟಿಯನ್ನು ಕೊಟ್ಟು ಅವ್ರ ಜೊತೆ ಒಂದು ಸ್ವಲ್ಪ ಕಾಲ ಕಳೆದು ನಾವು ಬರ್ತೇವೆ. ಸೊ ನೆಕ್ಸ್ಟ್ ವೀಕ್ ಹೋದಾಗ ನಾವು ಇನ್ನೊಂದಿಷ್ಟು ಲರ್ನಿಂಗ್ ಪ್ಯಾಕ್ಸ್ ಅಥವಾ ವರ್ಕ್ ಶೀಟ್ಸು ಏನೋ ಒಂದಿಷ್ಟು ನೆಕ್ಸ್ಟ್ ವೀಕ್ ಕೊಡ್ಲಿಕ್ಕೆ ಕೆಲಸ ತಗೊಂಡು ಹೋಗ್ತೇವೆ. ಹಿಂದಿನ ವಾರದ್ದನ್ನು ಈಗ ನನ್ನದಲ್ಲದ ಸಬ್ಜೆಕ್ಟ್, ಈಗ ನಾನು ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಟೀಚರ್, ಈಗ ಲ್ಯಾಂಗ್ವೇಜ್ ಟೀಚರು ನಮ್ಮ ಶಾಲೆಯಲ್ಲಿ ಇದ್ದಾರೆ ಮತ್ತು ಅವರೇನೋ ಕೊಟ್ಟಿದ್ದಾರೆ, ಕಳೆದ ವಾರ ಕೊಟ್ಟಿದ್ದೇನೆ, ನಾನು ಈ ವಾರ ಅದನ್ನು ಕಲೆಕ್ಟ್ ಮಾಡ್ತೇನೆ. ಮತ್ತು ಈ ವಾರದ ಕೆಲಸ ಮಕ್ಕಳೇ ಇದು. ಮತ್ತೆ ಒಂದಿಷ್ಟು ಏನು ಮಾಡಿದ್ರಿ, ಹೇಗಿದ್ದೀರಿ, ಏನಾಯಿತು ಎಲ್ಲ ಮಾತಾಡಿ ಅವ್ರ ಹತ್ರ ಒಂದು ಅಟ್ಲೀಸ್ಟ್ ವೀಕಲ್ಲಿ ಒಂದು ವಾರದಲ್ಲಿ ಒಂದು 3 ಗಂಟೆ 2 ರಿಂದ 3 ಗಂಟೆ ಅವ್ರ ಜೊತೆ ಸ್ಪೆಂಡ್ ಮಾಡಿ ಅವ್ರ ಜೊತೆ ಅವ್ರ ಸಬ್ಜೆಕ್ಟ್ಗಳು. ಉದಾಹರಣೆಗೆ ನಾನು ವಿಜ್ಞಾನ ಶಿಕ್ಷಕ ಆದರೂ ನನಗೆ ಅಕ್ಷರಗಳನ್ನು ಗುರುತಿಸುವುದು ಬರೆಯೋದು ಗೊತ್ತಿದೆ ಸರ್. ಅವರ ಬೇಸಿಕ್ ಲರ್ನಿಂಗನ್ನು ನಾನು ಈಗ ಕಾಪಿ ಬರೀರಿ ಮಕ್ಕಳು, ಅಕ್ಷರ ದಿನ ನಾವು ಬರೀಬೇಕು, ಇದನ್ನೆಲ್ಲ ಚೆಕ್ ಮಾಡ್ತೇವೆ ಮತ್ತು ಕರೆಕ್ಷನ್ಸ್ ಇದ್ದರೆ ಹೇಳ್ತೇವೆ. ಮತ್ತು ಇಫ್ ಎಟ್ ಆಲ್ ಅದು ಆ ಟೀಚರೇ ಮಾಡಬೇಕು ಅನ್ನೋದನ್ನು ತಗೊಂಡು ಬಂದು ಟೀಚರ್ಸಿಗೆ ಕೊಡ್ತೇವೆ. ಮತ್ತು ಒಂದು ರೆಕಾರ್ಡ್ ಮೇಂಟೈನ್ ಮಾಡ್ತೇವೆ, ಮಗು ಏನು ಮಾಡಿದೆ ಅನ್ನುವ ಒಂದು ಪ್ರೊಫೈಲನ್ನು ಅಟ್ಲೀಸ್ಟ್ ಆ ಮಗುವಿನ ಪುಸ್ತಕದಲ್ಲೋ ಒಂದು ಫೈಲ್ ಮಾಡಿಯೋ. ವಿ ಹ್ಯಾವ್ ಸಮಥಿಂಗ್ ಕಾಲ್ಡ್ ಚೈಲ್ಡ್ ಪ್ರೊಫೈಲ್ ಶಾಲೆಗಳಲ್ಲಿ. ಸೊ ಅದರ ಜೊತೆ ಮೇಂಟೈನ್ ಮಾಡ್ತೇವೆ. ಮಗು ಒಂದು ಲರ್ನಿಂಗ್ ಪಾತ್ ಅಂದರೆ ಕಲಿಕೆಯ ದಾರಿಯಲ್ಲಿ ಇರುವ ಹಾಗೆ ನೋಡ್ಕೊಳ್ಳೋದು. ಸಾಧ್ಯ ಆದರೆ ಅಲ್ಲಿ ಪಾಠಗಳನ್ನು ಸೇತುಬಂಧನೋ ಪಾಠಗಳನ್ನು ಶುರು ಮಾಡೋದು, ಅದನ್ನ ಮಗುವನ್ನು ಲರ್ನಿಂಗ್ ಜೊತೆ ಕನೆಕ್ಟ್ ಆಗಿಡೋದು ಈಸ್ ದಿ ಮೇನ್ ಗೋಲ್ ಆ್ಯಂಡ್ ಹೌ ವಿದ್ಯಾಗಮ ವಾಸ್ ಗೋಯಿಂಗ್ ಹೋಗ್ತಾ ಇದೆ. ಎಸ್ ವೀಕ್ಷಕರು, ಇಷ್ಟೊಂದು ಏನು ಬಹುಶಃ ಆದರ್ಶವಾದಂಥ ಒಂದು ಪರಿಕಲ್ಪನೆ ಅಂತ ಹೇಳ್ಬೋದು. ಯಾಕಂದರೆ ಇಂಥ ಒಂದು ಸಂಕಷ್ಟದ ಕಾಲದಲ್ಲಿ ಈಗ ವೀಕ್ಷಕರು ಇಷ್ಟು ವಿಚಾರಗಳನ್ನು ಅರವಿಂದ ಕುಡ್ಲ ಅವ್ರಿಗೆ ಹೇಳಿದ್ದಾರೆ, ವಾಸ್ತವವಾಗಿ ಏನು ನಡೀತಾ ಅಂತ. ಇನ್ನು ಇದಕ್ಕಿಂತಲೂ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಅಂದರೆ ಈ ಒಂದು ಪರಿಕಲ್ಪನೆ ಆರಂಭ ಆಗಲಿಕ್ಕೆ ಅದು ಯಾವ ಸ್ವರೂಪದಲ್ಲಿ ಆರಂಭ ಆಯಿತು, ಹೇಗೆ ಅನ್ನೋದನ್ನು ಒಂದು ಹೇಳಿದೆ. ರಜೆ ದಿನಗಳು ಸರ್, ಏಪ್ರಿಲ್ ಮೇ ಲಾಕ್ಡೌನು, ನಾವು ಎಲ್ಲೆಲ್ಲಿದ್ವು ಅಲ್ಲಲ್ಲೇ ಬಾಕಿ. ನಾನೊಂದು ನನ್ನ ವರ್ಕ್ ಮಾಡೋ ಪ್ಲೇಸಿಗೆ ಹತ್ತಿರ ಆಗುವ ಕಡೆ ಒಂದು ಕಡೆ ಬಾಡಿಗೆ ಮನೆಯಲ್ಲಿ ಲಾಕ್ಡೌನ್ ಆಗಿದ್ದೆ. ಒಂದು ಸುತ್ತಮುತ್ತ ಒಂದು 5-6 ಜನ ಮಕ್ಕಳು, 5-6 ಜನ ಮಕ್ಕಳು, ಸಣ್ಣವ್ರು, ನನ್ನ ಮಗಳು ಸೇರಿಸಿ. ಆಗ ಮಕ್ಕಳವಾಣಿ ಅಂತ ಒಂದು ಕಾರ್ಯಕ್ರಮ ಬರ್ತಾ ಇತ್ತು. ಮಕ್ಕಳವಾಣಿ ನೋಡ್ತಿದ್ರು ಮಕ್ಕಳು. ಮತ್ತೆ ನಮ್ಮ ಸಣ್ಣ ವಯಸ್ಸಿನ ಮಕ್ಕಳಲ್ಲಿ ಬೇಜಾರು ಸರಿ ಗೊತ್ತು, ಕತೆ ಬನ್ನಲೆಪ್ಪ, ಕತೆ ಹೇಳಿ ಜೋರಿರ್ತದೆ. ಸೊ ಕತೆ ಕೇಳುವವರು ಈ ಮಕ್ಕಳವಾಣಿ ನೋಡುವರು ಅಥವಾ ಅವರ ಯೂಟ್ಯೂಬ್ ಏನೋ ನೋಡುವವರು ನೋಡಿ ಆಮೇಲೆ ಅವ್ರ ಪಾಡಿಗೆ ಆಟ ಆಡ್ತಾ ಇದ್ರು. ನನಗೆ ಈ ಆಶ್ಚರ್ಯ ಆಯ್ತು. ಈಗ ಒಂದಿನ ಈ ತೋಳ ಬಂತು ತೋಳ ಕಥೆಯನ್ನ ಕೇಳಿದ್ರು ಆಚೆ ಮಕ್ಕಳೆಲ್ಲ, ನನ್ನ ಮಿಸ್ಸಸ್ ಕೂತ್ಕೊಂಡು ಹೇಳ್ತಿದ್ರು ಆಚೆ ಮನೆ. ಒಂದಿನ ಆ ಕಥೆ ಕೇಳಿದ್ರು, ಮರುದಿನ ನೋಡ್ತೇವೆ ಇವರು ಜಗಲಿಯಲ್ಲಿ ಮತ್ತೆ ಆಚೆ ತೋಟದಲ್ಲಿ ತೋಳ ಬಂತು ತೋಳ ನಾಟಕ ಆಗ್ತಾ ಉಂಟು. ನೋಡಿ, ಮಕ್ಕಳದೇ ಪರಿಕಲ್ಪನೆ. ಆಗ ಅನ್ಸಿದ್ದಿಷ್ಟೇ ಸರ್, ಕಲಿಸ್ಬೇಕಾಗಿಲ್ಲ, ಅವ್ರಿಗೆ ಏನೋ ಕೊಟ್ರೆ ಸಾಕು, ಅವ್ರು ಅದನ್ನ ಜಗಿತಾ ಇರ್ತಾರೆ. ಸೊ ಕೊಡುವ ಕೆಲಸ ಆಗ್ಬೇಕು ಅಂತ. ಸೊ ಅವ್ರಿಗೆ ಅದ್ರ ಜೊತೆ ಒಂದಿಷ್ಟು ಏನೋ ಪೇಪರ್ ಫೋಲ್ಡಿಂಗ್ ಏನೋ ಕೊಡ್ಬೋದು, ಚಿತ್ರ ಮಾಡೋದು, ಹೀಗೇನೋ ಯೋಚನೆ ಶುರುವಾಯಿತು. ಇದನ್ನ ಯಾರ್ದು ಫೋನ್ ಮಾಡ್ಕೊಂಡು ಆಗ ಹೇಗೆ ಪುರ್ಸೋತಲ್ಲ ಸರ್, ಏನಾದ್ರು ಒಂದು ಮಾಡ್ಬೇಕು. ಇಲ್ಲದ್ರೆ ಮೇ ಎಂಡ್ ಆಯ್ತು, ಶಾಲೆ ಶುರುವಾಗುವುದಿಲ್ಲ. ಇನ್ನು ಸತ್ಯ ಹೇಳ್ಬೇಕಾದ್ರೆ ಸರ್ಕಾರಿ ಟೀಚರ್ಗಳು ಸಂಬಳ ತಗೊಳ್ತಾರೆ, ಆದ್ರೆ ಶಾಲೆಗೆ ಹೋಗ್ತಾ ಇಲ್ಲಲ್ಲ ಅನ್ನುವ ಪ್ರಶ್ನೆ ಬರ್ತದೆ ಸರ್. ಖಂಡಿತವಾಗಿ ಸಂಬಳ ಯಾಕೆ ಏನು ಇಲ್ಲ ಅಂದಾಗ ಸಂಬಳ ಯಾಕೆ ಕೊಡ್ಬೇಕು ಅಲ್ಲ, ಆಗ ಅನ್ಸ್ತು. ಈಗ ಎಲ್ಲಾನು ಒಂದು ಪ್ರಶ್ನೆ ಇದು, ಸಾಮಾನ್ಯ ಜನರಲ್ಲಿ ಮೂಡುವಂತ ಪ್ರಶ್ನೆ. ಸಹಜವಾಗಿ ವಿದ್ಯಾಗಮ ಎನ್ನುವಂತ ಈ ಹೊಸ ಕಾನ್ಸೆಪ್ಟಿನಿಂದಾಗಿ ಅಟ್ಲೀಸ್ಟ್ ಅದಾದ್ರೂ ನಡೀತಾ ಇದೆಯಲ್ಲ. ಹಾಗೆ ಈಗ ಸಾರ್ವಜನಿಕ ಶಿಕ್ಷಣ ಇಲಾಖೆ ನೌಕರರಾಗಿದ್ದುಕೊಂಡು ವಿ ಆರ್ ಫಾರ್ ಎಜುಕೇಶನ್. ಈಗ ಮತ್ತೆ ಯಾಕೆ ಸರ್ಕಾರವನ್ನು ನಾವೊಂದು ಏನಾದ್ರು ಎಕ್ಸ್ಪೆರಿಮೆಂಟ್ ಮಾಡೋಣ, ಲೆಟ್ ಅಸ್ ಶೋ ಸಮಥಿಂಗ್ ಅಂತ ನಾವು ಹಂಚ್ಕೊಳ್ತಾ ಮಾತುಕತೆ ಶುರು ಮಾಡಿದ್ವಿ. ಸ್ನೇಹಿತರ ಜೊತೆ ಮಾತುಕತೆ ಶುರು ಮಾಡಿ ಸುಮಾರು ಜನ ನೋಡುವ ನಮ್ಮ ವಠಾರದ ಮಕ್ಕಳನ್ನು ಸೇರಿಸ್ತೇವೆ. ಸೊ ಹಾಗೆ ವಠಾರ ಶಾಲೆ ಅಂತ ಇಟ್ ವಾಸ್ ದಿ ಫಸ್ಟ್ ನೇಮ್. ವಠಾರ ಶಾಲೆ ಶುರು ಆಯ್ತು. ಅದು ಮತ್ತೆ ಬೇರೆ ಬೇರೆ ಹೆಸರು ಬಂದು, ಓಣಿ ಶಾಲೆ ಅಂತ ಆಯ್ತು, ಜಗಲಿ ಶಾಲೆ ಅಂತ ಆಯ್ತು. ಬಹಳ ಹಿಂದೆ ಅರವಿಂದ್ರೆ ನಾನು ಮೈಸೂರಿಗೆ ಒಂದ್ಸರಿ ನಾನೊಬ್ಬ ವಿಜ್ಞಾನ ಶಿಕ್ಷಕನಾಗಿ ಬೇರೆ ಬೇರೆ ಕಡೆಗೆ ನಾನು ಈ ನನ್ನ ಎಕ್ಸ್ಪೆರಿಮೆಂಟ್ ಅನ್ನು ಅವರಿಗೆ ಮಾಡ್ಲಿಕ್ಕೆ ಟೀಚರ್ಸ್ಗೆ ಕ್ಲಾಸ್ಗಳಿಗೆ ಹೋಗ್ತಾ ಇದ್ದೆ. ಆ ಮೈಸೂರಿನಲ್ಲಿ ಒಂದು ಹೊಸಕೋಟೆ ಅಂತ ಒಂದು ಜಾಗ, ಆ ಜಾಗದಲ್ಲಿ ಟೆಂಟ್ ಶಾಲೆ ಅಂತ ಇತ್ತು. ಅಲ್ಲಿ ಹೋಗುವ ನನಗೆ ಆಶ್ಚರ್ಯ ಆಯ್ತು, ಎಂತಪ್ಪ ನೀವು ಇವತ್ತು ಪಾಠ ಮಾಡಲಿ ಟೆಂಟ್ ಶಾಲೆಯಲ್ಲಿ ಸರ್ ಅಂತ ಹೇಳಿದ್ರು. ನಾನು ಎಂತಪ್ಪ ಟೆಂಟ್ ಶಾಲೆ ಅಂತ ನನಗೆ ನಾನು ಆ ಊರಿನ ಶಾಲೆ ಹೆಸರೇನ ಅಂತ ಯೋಚನೆ ಮಾಡಿದೆ. ಕೊನೆಗೆ ಹೋಗಿ ಒಂದು ಕಾಡಿನಲ್ಲಿ
ಒಂದಷ್ಟು ಜನ ಅಲ್ಲಿ ಜನ ಸಮುದಾಯ ಇರ್ತದೆ, ಆ ಮಕ್ಕಳನ್ನು ಒಟ್ಟು ಸೇರಿಸಿಕೊಂಡು ಟೆಂಟ್ ಶಾಲೆ. ಹೌದಾ, ಈ ಒಟ್ಟಾರ ಶಾಲೆಯ ಒಂದು ರೀತಿಯ ಬಹಳ ಹಿಂದಿನ ಕಾನ್ಸೆಪ್ಟ್ ಕೂಡ ಇರ್ಬೋದು ಅಂತ ಅನಿಸ್ತದೆ. ಸಮುದಾಯ ಕಲಿಕೆ ಆಂದೋಲನ ಬರ್ತಾ ಇದ್ದಾಗ ಲರ್ನಿಂಗ್ ಕಂಟಿನ್ಯೂಸ್ ಲರ್ನಿಂಗ್ ಸೆಂಟರ್ಸ್ ಅಷ್ಟೇ, ಕಮ್ಯುನಿಟಿ ಸೆಂಟರ್ಸ್. ಹಾಗೆ ನಮ್ಮ ಉದ್ದೇಶ ಯೋಚನೆ ಇದ್ದಿದ್ದಿಷ್ಟೇ, ಮಗು ಮನೆಯಿಂದ 5 ನಿಮಿಷಕ್ಕಿಂತ ದೂರ ಹೋಗಬಾರ್ದು, ಅಥವಾ ಮನೆಯ ಒಟ್ಟು ನಮ್ಮಲ್ಲಿ ಬಿತ್ತಿಲ್ಲ ಅಂತ ಹೇಳ್ತಾರಲ್ಲ, ಒಂದೇ ಬಿತ್ತಿಲ್ಲ ಒಂದಿದ್ರಲ್ಲಿ ಅಂತ ಜಾಗದಲ್ಲಿ ಸೇರ್ಬೇಕು. ಇಟ್ ಶುಡ್ ಗೆಟ್ ಎಂಗೇಜ್ಡ್. ಬರೇ ಟಿವಿ ನೋಡುದು, ಮೊಬೈಲ್ ನೋಡುವುದರ ಬದಲು ಮಕ್ಕಳ ಜೊತೆ ಆಡೋದು ಖುಷಿ ಸರ್. ಇಲ್ಲಾಂದ್ರೆ ನಾವು ಮಕ್ಕಳಾಗ್ಬೇಕು ಅವರೊಟ್ಟಿಗೆ, ನಾವು ಮಕ್ಕಳ ಹಾಗೆ ಆಡೋದಿದ್ರೆ ನಾವು ಆಗ್ಬೋದು. ಸೊ ಅದು 2 ಬೇಸಿಕ್, ಅವ್ರನ್ನ ಎಂಗೇಜ್ ಮಾಡೋದು ಮತ್ತು ಅವರಿಗೆ ಅವರ ಪಿಯರ್ ಗ್ರೂಪ್. ಆದ್ರೆ ಎನ್ನಿ ಸರ್ ಚೆನ್ನಾಗಿ ಹೇಳ್ಬೋದು. ಈಗ ನನಗೆ ನನ್ನ ಆಸ್ ಎ ಟೀಚರ್ ನನಗೆ ಅನ್ಸಿದ್ದು, ಮಕ್ಕಳಿಗೆ ಮಕ್ಕಳಷ್ಟು ಖುಷಿ ಕೊಡುವವರು ಇನ್ನೊಬ್ರು ಇಲ್ಲ. ಈ ಬೇಸಿಸ್ ಅಲ್ಲಿ ಶುರು ಮಾಡಿದ್ವಿ, ಹಂಚ್ಕೊಂಡ್ವಿ. ಮತ್ತೆ ನಾರ್ತ್ ಕರ್ನಾಟಕದಲ್ಲಿ ಟೀಚರ್ಸ್ ತುಂಬಾ ತಗೊಂಡ್ರು, ಯಾಕಂದ್ರೆ ನಮ್ಮಲ್ಲಿ ಆಗ ಮಳೆಗಾಲ ಶುರುವಾಯ್ತು. ಅಷ್ಟು ಜನ ಧೈರ್ಯ ಮಾಡ್ಲಿಲ್ಲ, ಬಸ್ ಮಳೆ ಅಲ್ಲ ಸರ್ ಹೋಗುದು ಹೇಗೆ ಅಂತ. ಅಲ್ಲಿ ಆಗ ಮಳೆ ಶುರುವಾಗಿಲ್ಲ. ಇವರು ಭಾರತ ಜ್ಞಾನವಿಜ್ಞಾನ ಸಮಿತಿಯವರು ಕೂಡ ಬಿಜಿವಿಎಸ್ ತುಂಬಾ ಅದನ್ನ ತನ್ನ ಸ್ನೇಹಿತರ ಜೊತೆ ಹಂಚ್ಕೊಳ್ಳಿಕ್ಕೆ ನನ್ನ ಐಡಿಯಾ ಇರ್ಬೋದು, ಬಟ್ ಬಿಜಿವಿಎಸ್ ನ ಗೆಳೆಯರು ಅದನ್ನ ತಗೊಂಡ್ರು. ಅದನ್ನ ಆಗ ಈ ಹೊಸ ವೆಬಿನಾರ್ ಕಾನ್ಸೆಪ್ಟ್ ಗಳೆಲ್ಲ ಶುರುವಾಗಿತ್ತು. ಒಂದಷ್ಟು ಜನರ ಜೊತೆ ಮಾತಾಡ್ತಿದ್ವು ದಿನ, ಒಂದಷ್ಟು ಜನ ತಗೊಳ್ತೇವೆ ಇದನ್ನ ಶುರು ಮಾಡ್ತೇವೆ ಅಂತ ಆಯ್ತು. ಹಾಗೆ ತಗೊಂಡು ಶುರು ಮಾಡಿದ್ರು ಅವರವರ ಟೆರೆಸ್ ನಲ್ಲಿ, ಜಗಲಿಯಲ್ಲಿ, ಇಲ್ಲ ಅವರ ಮನೆಯ ಓಣಿಯಲ್ಲಿ ಸುತ್ತಮುತ್ತಲಲ್ಲಿ ಶುರುವಾಯ್ತು. ಮತ್ತೆ ಬಹುಶಃ ಜೂನ್ ಎಂಡಿಗೆ ಬರುವಾಗ ಶಿಕ್ಷಕರು ಅವರ ಅಲ್ಲೆಲ್ಲ ತುಂಬಾ ಮಕ್ಕಳು ಸರ್, ನಮ್ಮ ತರ ಖಾಸಗಿ ಶಾಲೆಗಳು ಅಲ್ಲಿ ಇಲ್ಲ, ಕಡಿಮೆ. ಶಿಕ್ಷಕರು ಈಗ ಈ ಓಣಿಯ ಮಕ್ಕಳ ನೋಡ್ಕೊಂಡ್ ಬರ್ಲಿಕ್ಕೆ ಹೋದ್ರು. ಆ ಓಣಿಯಲ್ಲಿ ಒಂದು ಕಡೆ ಸೇಫ್ ಜಾಗದಲ್ಲಿ ಅಂದ್ರೆ ಸೇರಿಸಿದ್ರು. ಮತ್ತೆ ನಮ್ಮ ಮೂಲ ಉದ್ದೇಶ ಏನಿತ್ತಂದ್ರೆ ಮಕ್ಕಳೇ ದೂರ ಕೂತ್ಕೊಳ್ಬೇಕು, ಕೈ ತೊಳಿಬೇಕು, ಮಾಸ್ಕ್ ಹಾಕೊಳ್ಬೇಕು. ಆ ಇಂಪಾರ್ಟೆನ್ಸ್ ಅನ್ನ ಹೇಳ್ತಾ, ಯಾಕಂದ್ರೆ ಆ ಅವೇರ್ನೆಸ್ ಅನ್ನು ಮನೆಯವರು ಕೊಡ್ತಾ ಇಲ್ಲ, ಏನಾಗುದಿಲ್ಲ. ಮಕ್ಕಳಲ್ಲಿ ಹೇಳಿದ್ರೆ ಸರ್ ಮಕ್ಕಳು ಗಟ್ಟಿ ಹಿಡ್ಕೊಳ್ತಾರೆ. ಖಂಡಿತವಾಗಿ ಅದು ಸ್ವಚ್ಛ ಏನು ನಾವೀಗ ಸ್ವಚ್ಛ ಭಾರತ್ ಅಂತ ಹೇಳ್ತೇವಲ್ಲ, ನಮ್ಮ ದೊಡ್ಡವರು ಪಾಲಿಸುವುದಕ್ಕಿಂತ ಹೆಚ್ಚಾಗಿ ಮಕ್ಕಳೇ ಅದನ್ನು ಪಾಲಿಸುವವರು. ಅದರಿಂದ ಶುರು ಮಾಡಿದ್ವಿ, ಕೈ ತೊಳಿಬೇಕು ಅಥವಾ ಸ್ಯಾನಿಟೈಸರ್ ಅಂದ್ರೆ ಏನು, ಯಾಕೆ ಯೂಸ್ ಮಾಡಬೇಕು, ಎಲ್ಲಿ ಯೂಸ್ ಮಾಡಿ. ಈ ಕಾನ್ಸೆಪ್ಟ್ ಅನ್ನು ಮತ್ತೆ ಶಿಕ್ಷಣ ಇಲಾಖೆ ಇದು ಮಾಡಿ ಅಡಾಪ್ಟ್ ಮಾಡಿ ಅದು ದೊಡ್ಡಕ್ಕೆದಾಗ ಬಂತು ಸರ್, ಮೀಡಿಯಾಗಳಲ್ಲಿ ಪೇಪರ್ ಅಲ್ಲೆಲ್ಲ ಬಂತು, ಸಚಿವರು ನೋಡಿದ್ರು. ಆಮೇಲೆ ಅದೇ ಟೈಮಿಗೆ ಈ ಮಾಧ್ಯಮಗಳಲ್ಲಿ ಇದರಲ್ಲಿ ಆನ್ಲೈನ್ ಶಿಕ್ಷಣ ಬೇಕೇ ಬೇಡ ಅಂತ ದೊಡ್ಡ ಚರ್ಚೆ, ಒಂದು ಸಮಿತಿ ರಚನೆ ಆಯ್ತು. ಅದರ ರಿಪೋರ್ಟ್ ಕೂಡ ಅದರಲ್ಲಿ ಏನ್ ಬಂದಿತ್ತು ಅಂದ್ರೆ, ಇಲ್ಲ ಆನ್ಲೈನ್ ಸಕ್ಸಸ್ಫುಲ್ ಆಗಲ್ಲ, ಬದಲು ಆನ್ಲೈನ್ ಏಡೆಡ್ ಆರ್ ಬೆಟರ್ ಟು ರೀಚ್ ಚಿಲ್ಡ್ರನ್. ಒಂದು ಹಂತದಲ್ಲಿ ಕೇಂದ್ರ ಸರ್ಕಾರ ಕೂಡ ಇದು ಬಹಳ ಮೆಚ್ಚಿಕೊಂಡಂತ ಒಂದು ಯೋಜನೆ ಆಗಿತ್ತು, ಪತ್ರಿಕೆಯಲ್ಲೆಲ್ಲ ಬಂದಿದ್ದಲ್ಲ ಸರ್. ಬೇರೆ ರಾಜ್ಯಗಳಿಗೆ ಇದನ್ನ ಸ್ವಲ್ಪ ಇದು ಮಾಡಬೇಕು. ಖಂಡಿತವಾಗಿ. ಓಕೆ, ಈಗ ಅರವಿಂದ ಅವರೇ, ನಾವು ಚರ್ಚೆಯನ್ನು ಮತ್ತೆ ಮುಂದುವರಿಸಿ ಸಣ್ಣ ಬ್ರೇಕ್ ತಗೊಳ್ಳುವ. ವೀಕ್ಷಕರ, ಈ ಒಂದು ವಿದ್ಯಾಗಮ ನಿಲ್ಲುವುದೆಂದರೆ ಅಂದರೆ ಅದನ್ನು ಏನು ಈಗ ತಡೆ ಹಿಡಿಯುವುದರ ಹಿಂದೆ ಕೂಡ ಯಾವುದೋ ಒಂದು ಲಾಬಿ ವರ್ಕ್ ಮಾಡಿದೆ ಅನ್ನುವಂಥ ಒಂದು ಸಂದೇಹ, ಅನುಮಾನಗಳು ಕೂಡ ಇದ್ದಾವೆ. ಜೊತೆಗೆ ಒತ್ತಡಗಳು ಕೂಡ, ಅಥವಾ ಬೇರೆ ಯಾವುದೊಂದು ಸಂಚು ನಡೆದಿದೆ ಅನ್ನೋದು ಕೂಡ, ಆ ಬಗ್ಗೆ ಕೂಡ ನಾವು ಮಾತಾಡುವ. ಬಟ್ ಏನು ಈಗ ಅರವಿಂದ ಕುಡ್ಲ ಅವರು ಹೇಳಿದಾಗ ಕಾನ್ಸೆಪ್ಟ್ ಇದೆ, ಅದನ್ನು ಇನ್ನೂ ಕೂಡ ಒಳ್ಳೆಯ ರೀತಿಯಲ್ಲಿ ಯಾವ ರೀತಿ ಮಾಡಬಹುದು, ಮತ್ತು ಅದನ್ನು ಮತ್ತೆ ಪುನಃ ಅನುಷ್ಠಾನ ಮಾಡಬೇಕಾದ ಅವಶ್ಯಕತೆ, ಅನಿವಾರ್ಯತೆಯನ್ನು ಎಲ್ಲ ವಿಚಾರ ನಾವು ಚರ್ಚೆ ಮಾಡಲಿಕ್ಕಿದೆ. ಈಗ ಒಂದು ಸಣ್ಣ ಬ್ರೇಕ್. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಹಕ್ಕುಗಳ ಕಾರ್ಯಕರ್ತನಾಗಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಈಗ ಏನು ಮಕ್ಕಳ ಹಕ್ಕುಗಳನ್ನು ನಾವು ಕಸಿದುಕೊಂಡಾಗ ಆಗ್ಲಿಲ್ವಾ? ಹೌದು, ಯಾಕೆಂದ್ರೆ ಈಗ ಶಿಕ್ಷಣ ಅಂದ್ರೆ ಅದು ಭಾಗವಹಿಸುವ ಹಕ್ಕು ಮತ್ತು ವಿಕಾಸ ಒಂದು ಹಕ್ಕು ಇದೆ ಮಕ್ಕಳಿಗೆ. ಅಂದ್ರೆ ಪ್ರತಿಯೊಂದು ಕ್ಷಣವೂ ಮಕ್ಕಳು ವಿಕಾಸ ಆಗ್ತಾ ಇರ್ಬೇಕಾಗುತ್ತೆ. ಆ ವಿಕಾಸ ಒಂದು ಹಕ್ಕು ವೈಲೇಷನ್ ಯಾವಾಗ ಆಗ್ತದೆ, ನಾವು ಅವ್ರಿಗೆ ಸಿಗಬೇಕಾದ ಒಂದು ಅವಕಾಶ ಯಾವಾಗ ತಡೆ ಮಾಡ್ತೇವ, ಅದು ವೈಲೇಷನ್ ಆದಾಗೆ ಆಗ್ತದೆ. ನಮ್ಮ ಮಕ್ಕಳಿಗೆ ವಾಯ್ಸ್ ಇಲ್ಲ, ಆಕ್ಚುಲಿ ಮಕ್ಕಳು ಅವರ ವಯಸ್ಸಿಗೆ ಯಾರು ಕೇಳುವುದಿಲ್ಲ. ಸೊ ಆ ನಿಟ್ಟಿನಲ್ಲಿ ವ್ಯವಸ್ಥೆ ಇದೆ ಅಲ್ಲ, ನಮ್ಮ ಸಮಾಜ ಅಥವಾ ಇಲಾಖೆ, ಅದು ಸರ್ಕಾರ ಅವರ ಪರವಾದ ನಿರ್ಧಾರಗಳನ್ನು ತಗೊಳ್ಬೇಕಾಗುತ್ತೆ. ಸೊ ಈಗ ಕೊರೋನಾ ಬಂದಿದೆ, ಬಹಳ ದೊಡ್ಡ ಒಂದು ಪ್ಯಾಂಡಮಿಕ್ ಸಿಚುವೇಶನ್ನಲ್ಲಿ ಮಕ್ಕಳಿಗೆ ಶಿಕ್ಷಣವೇ ಬೇಡ ಅಂತ ಹೇಳೋದು ಬಹಳ ಸುಲಭ, ಅದು ಮನೆಯಲ್ಲಿರಿ ಅಂತ. ಬಟ್ ಆ ಒಂದು ಪರಿಸ್ಥಿತಿಯಲ್ಲಿ ಮಕ್ಕಳಿಗೆ ಇವತ್ತು ಏನಾಗ್ತಿದೆ ಅಂದರೆ ತುಂಬ ಚೈಲ್ಡ್ ಟ್ರಾಫಿಕಿಂಗ್ ಸ್ಟಾರ್ಟ್ ಆಗ್ತಾ ಸಾಧ್ಯತೆ ಉಂಟು. ಮತ್ತು ಪೊಟೆನ್ಷಿಯಲ್ ಚೈಲ್ಡ್ ಲೇಬರ್ಸ್, ಈಗ ವಿಲೇಜಲ್ಲಿ ಏನಂತ ಕೆಲಸ ಇಲ್ಲಲ್ಲ, ಬರೀ ಕೆಲಸ ಮಾಡುವಂಥ ಆ ಒಂದು ಟ್ರೆಂಡ್ ಬೆಳೀತದೆ. ಈ ಸಲ ಹೈಯೆಸ್ಟ್ ಚೈಲ್ಡ್ ಮ್ಯಾರೇಜಸ್ ಡಬಲ್ ಆಗಿದೆ ನಮ್ಮ ಕರ್ನಾಟಕದಲ್ಲಿ. ಚೈಲ್ಡ್ ಮ್ಯಾರೇಜ್ ಡಬಲ್ ಆಗಲಿ ಕಾರಣ
ನೆಗ್ಲಿಜೆನ್ಸಿ ಎಜುಕೇಷನ್ ಇಲ್ಲ, ಏನು ಮಾಡ್ಲಿಕ್ಕೆ ಆಗ್ತದೆ ಉಂಟು ಮಾಡಿ ಅಂದರೆ ನಾನು ಹೇಳೋದು. ಸೊ ಇದು ಒಂದು ವ್ಯವಸ್ಥೆ, ಮಕ್ಕಳ ಶಿಕ್ಷಣಕ್ಕೆ ಒಂದು ವ್ಯವಸ್ಥೆ ದಾರಿಯಾಗಬೇಕಾದದ್ದು, ಅದು ನಿಲ್ಲಿಸಿದ್ರಿಂದ ಅದು ಆ ಟರ್ಮ್ನಲ್ಲಿ ಈಗ ವಿದ್ಯಾಗಮ ಕಾರ್ಯ ಸ್ಟಾರ್ಟ್ ಆದಾಗ ಪುನೊಮ್ಮೆ ಅದಕ್ಕೆ ಒಂದು ಪುನಶ್ಚೇತನ ಬಂತು. ಅಂದರೆ ಮಕ್ಕಳಿಗೂ ಟೀಚರ್ಸ್ ಬರ್ತಾ ಇದ್ದಾರೆ, ಅವರ ಒಟ್ಟಿಗೆ ಇದು ಇಂಟ್ರಾಕ್ಷನ್ ಆಗ್ತಾ ಇದೆ. ಸೊ ಪುನಃ ಅದನ್ನು ಸಡಿಲಾದ ಒಂದು ಇದನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ಒಂದು ಮಕ್ಕಳ ಹಕ್ಕುಗಳು ಉಲ್ಲಂಘನೆ ಆಗೋದು ಅದಕ್ಕೆ ಒಳಪಡುವ ಒಂದು ವ್ಯವಸ್ಥೆಯನ್ನು ನಾವು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತದೆ ಇದು ಸ್ಟಾರ್ಟ್ ಮಾಡಿದರೆ. ಎಜುಕೇಶನ್ ವಿದ್ಯಾಗಮ ಒಂದು ಬೆಸ್ಟ್ ಆಲ್ಟರ್ನೇಟಿವ್. ಯಾಕೆ ಹೇಳ್ತೇನೆ ಅಂದ್ರೆ ಇನ್ನೊಂದು ಕಡೆ ಅದೇ ನೀವು ಮಕ್ಕಳ ಏನು ಬಾಲ್ಯ ವಿವಾಹ ಕೂಡ ಹೇಳಿದ್ರಿ, ಮತ್ತೆ ಹಳ್ಳಿಗಳಲ್ಲಿ ಕೆಲಸಕ್ಕೆ ತೊಡಗಿಸಿಕೊಳ್ಳೋದು ಓಕೆ, ಸ್ವಾಭಾವಿಕವಾಗಿರ್ತದೆ. ಬಟ್ ಈಗ ನಗರ ಪ್ರದೇಶಗಳಲ್ಲಿ ಕೂಡ ಮಕ್ಕಳನ್ನು ಏನು ಕೆಲಸಕ್ಕೆ, ಯಾಕಂದ್ರೆ ನೀವು ಹೇಳಿದ ಹಾಗೆ ಸ್ಕೂಲ್ ಇಲ್ಲಲ್ಲ ಅಂತ ಅದರ ಅದೊಂದು ಪೊಟೆನ್ಷಿಯಲ್ ಚೈಲ್ಡ್ ಲೇಬರ್ ಆಗಿ ಡೆವಲಪ್ ಮಾಡಲಿಕ್ಕೆ ಅದಕ್ಕೆ ಎಜುಕೇಶನ್ ಮುಂದೆ ಇಂಟ್ರೆಸ್ಟೇ ಬರಲಿಕ್ಕಿಲ್ಲ ನೆಕ್ಸ್ಟ್. ಸೊ ಸ್ವಲ್ಪ ಸಮಯ ಅಪಾಯ ಕೂಡ ಇದೆ. ಹೌದು, ಅಪಾಯ ಅದು ಇದೆ. ಕಲಿಕೆಯಲ್ಲಿ ಕೂಡ ಅವರಿಗೆ ಅದು ಕಂಟಿನ್ಯೂಟಿ ಸಿಗೋದ ಕಾರಣ ಖಂಡಿತ ಸಾಧ್ಯ. ರೆಡ್ಡಿ ಸರ್ ಹೇಳಿದಾಗೆ ಈಗ ಒಂದು ಮನೆ ಇಬ್ಬರು ಮಕ್ಕಳಿದ್ದಾರೆ, ಕೂಲಿ ಕಾರ್ಮಿಕರು ಅಂತ ಇಟ್ಟುಕೊಳ್ಳ. ಆ ಕೂಲಿ ಕಾರ್ಮಿಕರು ಅವರು ಎಲ್ಲೋ ದುಡಿಲಿಕ್ಕೆ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಮಕ್ಕಳನ್ನ ಬಿಟ್ಟು ಹೋಗ್ಲಿಕ್ಕೆ ಅವ್ರಿಗೆ ಒಂದು ರೀತಿಯ ಭಯ ಅವರಿಗೆ. ಅದಕ್ಕೆ ಅಲ್ಲಿ ಹೋಗಿ ಜಲ್ದಿ ಕೆಲಸ, ನೀನೊಂದು ಇಷ್ಟು ಜಲ್ದಿ ತಂದುಕೊಡು ಎನ್ನುವಂತ, ಅದು ಕಾಲಕ್ರಮೇಣ ದೊಡ್ಡ ಅಪಾಯದ ಒಂದು ಸಂಗತಿ ಕೂಡ ಆಗ್ತದೆ. ಜನರ ಮೆಂಟಾಲಿಟಿ ಚೇಂಜ್ ಆಗುತ್ತೆ. ಎಜುಕೇಶನ್ ಇನ್ನು ಎಂತಾಗ್ಲಿಕ್ಕೆ ಉಂಟು, ಏನಾಗಬೇಕು ಅಂತ ಈ ರೀತಿ. ಸೊ ಆ ಒಂದು ಮತ್ತೊಂದು ಮಕ್ಕಳಿಗೆ ವಿಕಾಸ ಒಂದು ಹಕ್ಕು ಆದ್ಮೇಲೆ ಭಾಗವಹಿಸುವ ಒಂದು ಹಕ್ಕು ಅಂತಿದೆ ಅವರಿಗೆ. ನೋಡ್ತೇವೆ ಅದೇ ಭಾಗವಹಿಸುವ ಹಕ್ಕು ಬರೋದು ಆ ಏಜ್ ನಲ್ಲಿ ಅವರಿಗೆ ಒಂದು ಇಂಟ್ರಾಕ್ಷನ್ ಅಭಿವ್ಯಕ್ತಿ ಮಾಡ್ಲಿಕ್ಕೆ. RTE ಏನ್ ಹೇಳ್ತದೆ ಅಂದ್ರೆ 5th ಚಾಪ್ಟರ್ ಹೇಳ್ತಾರೆ, ಮಕ್ಕಳಿಗೆ ಅಭಿವ್ಯಕ್ತಿ ಮಾಡುವ, ವಿಕಾಸ ಮಾಡುವ, ಅವರು ಎಕ್ಸ್ಪ್ರೆಷನ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟರೆ ಮಾತ್ರ ಅದು ಶಿಕ್ಷಣ ಆಗುತ್ತೆ. ಅಂದ್ರೆ ಶಾಲೆಗೆ ಹೋದ್ರೆ ಮಾತ್ರ ಅಲ್ಲ, ಶಾಲೆ ಬಿಟ್ಟು ಮನೆಯಲ್ಲಿ ಎಲ್ಲ ಕಡೆ. ಈಗ ಶಾಲೆ ಇಲ್ಲದ ಸಮಯದಲ್ಲಿ ಏನ್ ಮಾಡ್ಬೇಕಂತ ಹೇಳುವಾಗ ಅನೇಕ ಶಿಕ್ಷಕರು ಈ ಒಂದು ಪ್ರಕ್ರಿಯೆ ನೀವು ನೋಡಿದ್ರೆ, ಬಹುಶಃ ಸರ್ ಹೇಳಿದಾಗ ಈಗ ವಠಾರ ಶಾಲೆಗಳೆಲ್ಲ ಪರಿಕಲ್ಪನೆಗಳು ಬಂದದ್ದೇನೆಂದ್ರೆ ಮಕ್ಕಳಿಗೆ ಏನಾದ್ರೂ ಒಂದು ಮಾಡ್ಕೊಂಡು ತೊಡಗಿಸ್ಕೊಳ್ಬೇಕು ಅಂತ ಲಿಮಿಟೇಷನ್ ಅಲ್ಲಿ. ಸೃಜನಶೀಲತೆಯನ್ನು ಬೆಳೆಸಿಕೊಳ್ಬೇಕು, ಕ್ರಿಯೇಟಿವಿಟಿ ಬೇಕು. ಇಲ್ಲಿ ಏನ್ ಲಿಮಿಟೇಷನ್ ಇಲ್ಲ ಅವರಿಗೆ, ಎಕ್ಸಾಮ್ ಉಂಟು ಅದು ಇದು ಭಯ ಏನಿಲ್ಲ, ತುಂಬಾ ಓಪನ್ ಆಗಿ ತುಂಬಾ ಮಾತನ್ನು ಹೇಳ್ತಾರೆ ಸರ್. ಶಿಕ್ಷಣವೆಂದರೆ ಪುಸ್ತಕದ ಬದನೆಕಾಯಿ ಅಲ್ಲ, ಅದು ಮಾನಸಿಕ ಬೆಳವಣಿಗೆ ಅಂತ. ಮಕ್ಕಳನ್ನು ಮಾನಸಿಕವಾಗಿ ಬೆಳವಣಿಗೆಗೊಳಿಸುವಂತ ಪ್ರಕ್ರಿಯೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕಾಗಿದೆ. ಆದ್ರೆ ನನ್ನದೊಂದು ಪ್ರಶ್ನೆ ಉಂಟು ಇದರ ಮಧ್ಯೆ. ಈಗ ಅಲ್ಲ ಅದಕ್ಕೆ ನನ್ನದು ಕೂಡ ಒಂದು ಪ್ರಶ್ನೆ ಉಂಟು ನಿಮಗೆ, ಒಬ್ಬರು ಹಿರಿಯ ಶಿಕ್ಷಕರಾಗಿರೋದ್ರಿಂದ. ಇದು ಶಿಕ್ಷಕರ ವಲಯದಲ್ಲಿ ಒಂದು ಹಂತದಲ್ಲಿ ಬಾರಿ ಒಂದು ಏನು ಸ್ವಲ್ಪ ಅಪಸ್ವರದ ಮಾತು ಬಂತು. ಶಿಕ್ಷಕರಿಗೆಲ್ಲ ಕೊರೋನಾ ಬಂದು ಬಿಡ್ತದೆ, ಒಂದಷ್ಟು ಮಂದಿ ನಿಧನರಾದ್ರು ಅಂತ. ಸೊ ಇದನ್ನು ರದ್ದು ಮಾಡಿದ್ರೇ ಒಳ್ಳೆಯದು ಅಂತ ಒಂದು ವಿಚಾರ ಬಂತು. ಅಂದ್ರೆ ಶಿಕ್ಷಕರಿಗೆ ರಕ್ಷಣೆ ಇಲ್ಲವೋ ಅನ್ನೋದೊಂದು ಪ್ರಶ್ನೆ ಬಂತು. ಇದನ್ನು ಯಾವ ರೀತಿ ಟ್ಯಾಕಲ್ ಮಾಡಬಹುದಿತ್ತು ಅಂತ ನಾನು ಅದಕ್ಕೆ ಮೊದಲ ಪ್ರಾರಂಭದಲ್ಲಿ ಹೇಳಿದೆ. ಮೊನ್ನೆ ತನಕ ಯಾವುದೋ ಪತ್ರಿಕೆಗಳನ್ನ ಮಾಧ್ಯಮಗಳನ್ನ ನೋಡ್ತಾ ನಾನು ಕೂಡ ಈ ವಿದ್ಯಾಗಮವನ್ನು ಬೇಡವೇ ಬೇಡ ಅಂತೇಳಿ ಹೇಳ್ತಾ ಇದ್ದೇನೆ. ನನಗೂ ಒಂದು ಅನಿಸ್ತಾ ಇತ್ತು. ಮತ್ತೆ ಅದನ್ನು ಬಹಳ ತೀವ್ರವಾಗಿ ಆಲೋಚನೆ ಮಾಡಿದೆ. ಬಹಳ ಆಲೋಚನೆ ಮಾಡಿದಾಗ ನಮ್ಗೆ ಸಿಕ್ಕುವಂಥದ್ದು ಇಲ್ಲಿ ಬೇಡವೇ ಬೇಡ ಅಂತ ಹೇಳೋದ್ರ ಬದಲಿಗೆ ಮಕ್ಕಳಿಗೆ ಎಂತ ಮಾಡ್ತೀರಿ, ಏನ್ ಕೊಡ್ತೀರಿ, ಆಲ್ಟರ್ನೇಟಿವ್ ಏನ್ ವ್ಯವಸ್ಥೆ ಇದೆ ಅಂತ ಅನಿಸಿತ್ತು ನನಗೆ ಒಂದು. ಮತ್ತೆ ಇನ್ನೊಂದು ಬಹಳ ಮುಖ್ಯವಾಗಿ ಹೇಳುವುದಾಗಿದ್ರೆ, ಇಲ್ಲಿ ಸರ್ಕಾರ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಕೇವಲ 8 ಮಕ್ಕಳನ್ನು ಮಾತ್ರ ಸೇರಿಸಿಕೊಳ್ಳಿ ಎನ್ನುವಂತ ಸರ್ಕಾರದ ಆದೇಶ. ಮೋಸ್ಟ್ಲಿ ಅರವಿಂದ್ರಿಗೆ ಗೊತ್ತಿರ್ಬೋದು, ಇತ್ತೀಚೆಗೆ ಬಂದಿರತಕ್ಕಂತ ಒಂದು ಆದೇಶ 8 ಮಕ್ಕಳನ್ನು ಸೇರಿಸಿಕೊಳ್ಳಿ ಅಂತ ಹೇಳಿ. ಈಗ ಸಾಮಾನ್ಯವಾಗಿ ಇಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯನ್ನೇ ತಗೊಳ್ಳಿ, ಅಲ್ಲಿ ಒಂದು 10, 15, 20 ಮಕ್ಕಳನ್ನು ಒಟ್ಟು ಸೇರಿಸ್ಕೊಳ್ತಾರೆ. ಹೌದು, ಸೇರಿಸ್ಕೊಂಡು ಪಾಠವನ್ನು ಮಾಡ್ತಾರೆ. ಆದ್ರೆ ಇದರಿಂದ ಎಷ್ಟೋ ಮಂದಿ ಅದು ಒಂದೊಂದು ವಠಾರಕ್ಕೆ ಹೋಗಿ ಮಾಡುವಂತ ಪ್ರಕ್ರಿಯೆ. ಆದ್ರೆ ಕೆಲವು ಟೀಚರ್ಸ್ ಒಂದು ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ವಠಾರಕ್ಕೆ ಹೋಗ್ಬೇಕಾ, ಇದೇ ಪ್ರಕ್ರಿಯೆಯನ್ನು ಶಾಲೆಯಲ್ಲಿ ಯಾಕೆ ಮಾಡಬಾರ್ದು ಎನ್ನುವಂತ ಆ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. ಈಗ ನಾವು ಬೇರೆ ಎಲ್ಲೆಲ್ಲೋ ಹೋಗಿ ಒಂದು ದೇವಸ್ಥಾನ, ಒಂದು ದೈವಸ್ಥಾನ, ಒಂದು ರಂಗಮಂದಿರ, ಒಂದು ಸಂಘ ಸಂಸ್ಥೆ ಅಥವಾ ಒಂದು ಮರದಡಿ, ಇಂಥವುಗಳಲ್ಲಿ ನಾವು ಹೋಗಿ ಈ ರೀತಿಯ ಅದನ್ನು ಬಳಕೆ ಮಾಡೋದ್ರ ಬದಲಿಗೆ ಅದರ ಆ ಮಕ್ಕಳು ಒಂದು ಮಿತವಾದ ಅಂತರವನ್ನ ಕಾಪಾಡಿಕೊಂಡು ಸರ್ಕಾರದ ನಿಯಮಾವಳಿಗಳನ್ನ ಪಾಲನೆ ಮಾಡಿಕೊಂಡು ಶಾಲೆಯಲ್ಲಿ ಯಾಕೆ ಮಾಡಬಾರ್ದು ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡ್ತಾ ಇದೆ. ಈಗ ಯಾಕಂತ ಹೇಳಿದ್ರೆ, ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂತ ಹೇಳಿದ್ರೆ, ಇದು ಬಹುದೊಡ್ಡ ಏನು ಅದೊಂದು ಸರ್ಕಾರದ ಮೇಲೆ ಒತ್ತಡ ಬರಲಿಕ್ಕೆ, ಯಾಕಂದ್ರೆ ಇದನ್ನು ಈಗ ನಿಲ್ಲಿಸಲಿಕ್ಕೆ ಒತ್ತಡ ಬಂದದ್ದೇನಂತ ಹೇಳಿದ್ರೆ ಶಿಕ್ಷಕರಿಗೆ ಭಾರಿ ಅಪಾಯ ಆಗಿದೆ ಅಂತ. ಸೊ ಈ ಸಂದರ್ಭದಲ್ಲಿ ನಾನು ಉಲ್ಲೇಖ ಮಾಡೋದು, ಯಾಕಂದ್ರೆ ಬೇರೆ ಬೇರೆ ಮಂದಿಗಳು, ಜನರು, ನಿಮಗೆ ಶಿಕ್ಷಕರು, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು, ತಜ್ಞರುಗಳೆಲ್ಲ ಅನಂತರ ಬರೆದರು, ಧ್ವನಿ ಎತ್ತಿದ್ರು. ಯಾಕಂತ ಹೇಳಿದ್ರೆ ತೀರಾ ಮೂಲವಾದ ಪ್ರಶ್ನೆಗಳು. ನೋಡಿ, ಈ
ಲಾಕ್ಡೌನ್ ದಿವಸದಿಂದ ಇವತ್ತಿನ ತನಕನು ನಮ್ಮ ಪೊಲೀಸರು ಯಥಾ ಪ್ರಕಾರ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪೊಲೀಸ್ ಸ್ಟೇಷನ್ ಮುಚ್ಚಬೇಕಿತ್ತಾ? ಆಯ್ತು. ಈಗ ಮೊನ್ನೆ ಲಾಕ್ಡೌನ್ ಅನ್ಲಾಕ್ ಆದಾಗ KSRTC ಬಸ್ಗಳು ಆರಂಭವಾಯಿತು. KSRTC ಬಸ್ಗಳನ್ನು ಬಂದ್ ಮಾಡಬೇಕಾ? ಹೌದು. ಆಸ್ಪತ್ರೆಗಳಲ್ಲಿ ದಾದಿಯರಿಗೆ, ನರ್ಸ್ಗಳಿಗೆ, ಅಲ್ಲಿರುವ ಪರಿಚಾರಕರಿಗೆ, ಒಂದಷ್ಟು ವೈದ್ಯರಿಗೆ ಕೂಡ ಬಂತು ಕೊರೋನಾ ಬಂದಿತ್ತು. ಸ್ವಾಭಾವಿಕ, ಯಾಕಂದ್ರೆ ಒಂದು ಸಾಂಕ್ರಾಮಿಕ ರೋಗ ಅಂತ ಹೇಳುವಾಗ ಅದು ಯಾರನ್ನು ಬಿಡುವುದಿಲ್ಲ. ಹೌದಾ? ಸೊ ಆಸ್ಪತ್ರೆಗಳನ್ನು ಬಂದ್ ಮಾಡಬೇಕಿತ್ತಾ ಅನ್ನೋ ಪ್ರಶ್ನೆ ಕೂಡ ಬಂತು. ಸೊ ಹಾಗಾಗಿ ಇದು ನೀವು ಎಷ್ಟರ ಮಟ್ಟಿಗೆ ಹೇಳ್ತೀರಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ. ಖಾಸಗಿ ವ್ಯವಸ್ಥೆ ಎಲ್ಲೋ ಇದರ ಬಗ್ಗೆ ಸ್ವಲ್ಪ ಏನು ಅವರಿಗೆ ಹೊಟ್ಟೆವರಿ ಆರಂಭವಾಗಿ ಈ ರೀತಿಯ ಒಂದು ಮಾಧ್ಯಮದ ಮೂಲಕ ಸಂಚು ಮಾಡಿದ್ದಾರೆ ಅನ್ನುವುದನ್ನು ಯಾರು ಆಪಾದನೆ ಇದೆ. ಯಾಕಂತ ಹೇಳಿದ್ರೆ ಇನ್ನೊಂದು ನಾವು ಗಮನಿಸಬೇಕಾದ ವಿಚಾರ, ರೆನ್ನಿಯವರು ಕೂಡ ಗೊತ್ತಿರಬಹುದು, ಈ ಒಂದು ಕೊರೋನಾದ ನಂತರದ ಕಾಲಘಟ್ಟದಲ್ಲಿ ಈಗ ಖಾಸಗಿಯವರು ಏನು ಆನ್ಲೈನ್ ಮೂಲಕ ಪಾಠ ಮಾಡಿರ್ಬೋದು ಅಥವಾ ಅಡ್ಮಿಷನ್ಗಳು ಆರಂಭ ಮಾಡಿರ್ಬೋದು. ಆದರೆ ಒಂದಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಮಕ್ಕಳಿಗೆ ಮತ್ತು ಪೋಷಕರಿಗೆ ಒಲವು ಉಂಟಾಗಿದೆ. ಇದು ಏನಾಗಿದೆ ಅಂದ್ರೆ ಈಗ ನೋಡಿ, ಒಂದು ಫೀಸ್ ಕಟ್ಟಬೇಕಂತ ಹೇಳ್ತಾ ಇದ್ದಾರೆ, ಅಲ್ಲಿ ಶಾಲೆ ಇಲ್ಲ, ನಾವ್ ಯಾಕೆ ಫೀಸ್ ಕಟ್ಟಬೇಕು ಜನರು. ಮತ್ತೆ ಸರ್ಕಾರಿ ಶಾಲೆಗೆ ಹೋದಾಗ ಅಲ್ಲಿ ಫೀಸ್ ಬಗ್ಗೆ ಯಾವುದೇ ಒತ್ತಡಗಳಿಲ್ಲ. ಮತ್ತು ವಿದ್ಯಾಗಮ ಅಂತ ಒಂದು ಕೆಲಸ ಮಾಡುವ ಅನೇಕ ದೊಡ್ಡ ಟೀಚರ್ಸ್ ಫೋರ್ಸ್ ಕೆಲಸ ಮಾಡ್ತಾ ಇದೆ. ಅಟ್ಲೀಸ್ಟ್ ಅಲ್ಲಿಗೆ ಹೋದರೆ ಒಳ್ಳೇದಾಗದ ಒಂದು ಮನೋಭಾವ ಪೇರೆಂಟ್ಸ್ ಅಲ್ಲಿಗೆ ಬಂದಿದೆ. ಸಂಕಷ್ಟದ ಕಾಲದಲ್ಲಿ ಹೇಳ್ತಾ ಇದ್ರೆ ನಮ್ಮ ಕೈ ಹಿಡಿದದ್ದು ನಮ್ಮ ಸರ್ಕಾರಿ ಶಾಲೆಗಳು, ಸರ್ಕಾರಿ ಶಿಕ್ಷಕರು ಅನ್ನೋ ಒಂದು ಅಭಿಮಾನ ಮೂಡಿದೆ. ಒಂದು ಅವರೇ, ನನ್ನ ಕ್ಲಾಸ್ಮೇಟ್ ಅವಳು ಅವಳ ಮಗನನ್ನ ಖಾಸಗಿ ಶಾಲೆಗೆ ಕಳಿಸ್ತಾಳೆ. ಆದ್ರೆ ಅದೇ ವಠಾರದಲ್ಲಿ ಬೇರೆಲ್ಲ ಜಾಗ ಇಲ್ಲದೆ ಅವರ ಮನೆ ಅಂಗಳದಲ್ಲೇ ಕ್ಲಾಸ್ ಮಾಡ್ತಾ ಇದ್ದಾರೆ ಒಂದು ಗೌರ್ಮೆಂಟ್ ಶಾಲೆಯ ಶಿಕ್ಷಕರು. ಸೊ ನನ್ನ ಮಗ ಒಂಚೂರು ಅವನಿಗೆ ಬರ್ತಾ ಇದೆ ಪಾಠಗಳು, ಅವನಿಗೇನೋ ಅರ್ಥ ಆಗ್ತಿಲ್ಲ. ನಾನು ಒಂಚೂರು ಕೆಲ್ಸಕ್ಕೆ ಹೋಗೋಳು, ನನಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಿಲ್ಲ. ಟೀಚರ್ ಇವನಿಗೆ ಒಂದ್ ಸ್ವಲ್ಪ ಈ ಹಿಂದಿ ಇದೆಲ್ಲ ಕಲಿಸ್ಬೋದಾ ಅಂದಾಗ ಆ ಸರ್ಕಾರಿ ಶಾಲೆಯ ಶಿಕ್ಷಕಿ ಖುಷಿಯಿಂದ ನನ್ನ ಮಗನಿಗೆ ಹೇಳ್ಕೊಡ್ತಾ ಇದ್ದಾರೆ. ಈವನ್ ದೋ ಅವನು ಅವರ ಶಾಲೆಯ ಮಗು ಅಲ್ಲ. ದಿಸ್ ಇಸ್ ವಾಟ್ ನಾನು ನನ್ನ ಕ್ಲಾಸ್ಮೇಟ್ ಒಬ್ಬಳಿಂದ ಕೇಳಿದ ಕತೆ. ನಾನು ಇದಕ್ಕಿಂತ ಹೆಚ್ಚು ಏನು ಹೇಳುದಿಲ್ಲ, ನಿಮಗೆ ಅರ್ಥ ಆಗ್ಬೋದು ಸರ್. ಅದಕ್ಕಿಂತಲೂ ಈ ವಿದ್ಯಾಗಮ ಇದೆಯಲ್ಲ, ಅದು ಒಂದು ಸೀಮಿತ ಶಾಲೆಗೆ ಅಲ್ಲ ಸರ್, ಅದು ನಮ್ಗೆ ಗೊತ್ತಿರ್ಬೇಕು. ಈಗ ನಾನು ವೆಂಕಟರಮಣ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯನಾಗಿದ್ದೆ. ನಾನು ನಮ್ಮ ಟೀಚರ್ಸ್ ಅಥವಾ ನಮ್ಮ ಶಾಲೆ ಆ ಟೀಚರ್ಸ್ ಹೋಗುವಂತದ್ದು ಅದು ನಮ್ಮ ಶಾಲೆ ಮಕ್ಕಳಿಗೆ ಮಾತ್ರ ಸೀಮಿತ ಅಲ್ಲ. ಸರ್ಕಾರಿ ಆದೇಶ ಏನು ಹೇಳುತ್ತೆ ಅಂದ್ರೆ ಆ ಪರಿಸರದಲ್ಲಿ ಇರತಕ್ಕಂತ ಯಾವುದೇ ಶಾಲೆ ವಿದ್ಯಾರ್ಥಿಗಳನ್ನು ಕೂಡ ಅಲ್ಲಿ ಇನ್ವಾಲ್ವ್ ಮಾಡಿಕೊಳ್ಬೇಕು ಎನ್ನುವಂಥದ್ದು ಅದು ಎಲ್ರಿಗೂ ಗೊತ್ತಿಲ್ಲ ಸರ್. ಇದು ಎಲ್ರಿಗೂ ಗೊತ್ತಿಲ್ಲ. ಇದು ಏನಾಗಿದೆಪ್ಪ ಅಂತ ಹೇಳಿದ್ರೆ, ಈಗ ನಮ್ಮ ಅರವಿಂದ್ ಕುಡ್ಲರ್ ಅವರ ಶಾಲೆಯ ಮಕ್ಕಳು ಎಲ್ಲಿಗಾದ್ರು ಹೋದ್ರೆ ಅದು ಅವರ ಶಾಲೆ ಮಕ್ಕಳಿಗೆ ಮಾತ್ರ ಹೇಳಿಕೊಡುದಲ್ಲ, ಅವರ ಪಕ್ಕದ ವಠಾರದ ಅಲ್ಲಿ ಎಷ್ಟು ಮಕ್ಕಳಿದ್ದಾರೆ ಆ ಮಕ್ಕಳಿಗೆ ಅವರು ಪಾಠ ಹೇಳಿಕೊಡ್ಬೇಕು. ಸರ್ಕಾರಿ ಆದೇಶ ಹಾಗೆ ಉಂಟಲ್ಲ ಅರವಿಂದ್ರೆ. ಒಂದು ಸರ್ಕಾರಿ, ಈಗ ನಾವು ಅಕ್ಸೆಪ್ಟ್ ಮಾಡಿದ್ದೇವೆ, ಒಂದು ಸರ್ಕಾರಿ ಶಾಲೆ ಇದೆ ಅಂತಂದ್ರೆ ಆ ಜನವಸತಿ ಪ್ರದೇಶದ ಎಲ್ಲ ಮಕ್ಕಳ ಉಚಿತ ಕಡ್ಡಾಯ ಶಿಕ್ಷಣದ ಜವಾಬ್ದಾರಿ ಆ ಸರ್ಕಾರಿ ಶಾಲೆಯದ್ದು. ಅಂಡ್ ಆ ಶಿಕ್ಷಣ ನೀಡುವುದಕ್ಕಾಗಿಯೇ ಶಿಕ್ಷಕರು ಇರುವುದು, ಅಂಡ್ ದೇ ವಿಲ್ ಡೂ ಇಟ್. ನೋಡಿ ವೀಕ್ಷಕರೇ, ಗಮನಿಸಬೇಕು, ನಮ್ಮದೇ ಜಿಲ್ಲೆ ಅದು, ಮತ್ತೆ ಬೇರೆ ಜಿಲ್ಲೆಯಲ್ಲಿ ಕೂಡ ಇದ್ದದ್ದೇ. ಖಾಸಗಿ ಶಾಲೆಗಳು ನೀವು ಫೀಸ್ ತಂದು ಕೊಡದಿದ್ದರೆ ನಿಮಗೆ ಪಾಠ ಇಲ್ಲ. ಈಗ ತರಗತಿ ಹೇಗೂ ಓಪನ್ ಆಗಿಲ್ಲ, ಆನ್ಲೈನ್ ಅಲ್ಲಿ ಕೂಡ ನಿಮ್ಮ ನಂಬರ್ನ ಅವಾಯ್ಡ್ ಮಾಡಿಬಿಡ್ತೇವೆ. ಇದು ದಕ್ಷಿಣ ಕನ್ನಡ, ಉಡುಪಿ ಬುದ್ಧಿವಂತರ ಜಿಲ್ಲೆಯ ಮತ್ತೆ ದೊಡ್ಡ ದೊಡ್ಡ ಜನರು ನಡೆಸುವಂತ ಖಾಸಗಿ ಶಾಲೆಗಳಲ್ಲಿ, ಸ್ಕೂಲ್ ಕಾಲೇಜುಗಳಲ್ಲಿ ಇವತ್ತಿಗೂ ಈ ಕ್ಷಣಕ್ಕೆ ಕೂಡ ನಡೀತಾ ಇರುವಂತದ್ದು ನೋಡಿ. ಅರವಿಂದ್ ಅವರೇ, ನೀವು ಹೇಳಿದಂತ ಮಾತು ಏನು ನಮ್ಮವರಿಗೆ ಗೊತ್ತಾಗಬೇಕು, ನಮ್ಮ ಜನಕ್ಕೆ, ಅಲ್ವಾ? ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಎಷ್ಟು ಒಂದು ಉದಾತ್ತವಾದ ಒಂದು ಪರಿಕಲ್ಪನೆ ಇದೆ, ಕಲ್ಪನೆ ಇದೆ. ಮಕ್ಕಳಂತ ಹೇಳಿದ್ರೆ ಅದು ನಮ್ಮ ಎಲ್ಲರಿಗೂ ಸೇರಿದ. ಸರ್ ಹೇಳ್ಬೋದು, ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಮಗುವಿನ ಹಕ್ಕು ಸರ್. ಸರ್ಕಾರಿ ಖಾಸಗಿ ಶಾಲೆ ಇಲ್ಲದ್ರೆ ಸರ್ಕಾರವೇ ನಡೆಸಬೇಕಲ್ಲಿ, ಬಹಳ ಕ್ಲಿಯರ್ ಇದೆ ಅದು. ಸರ್ ಮತ್ತೊಂದು ಪಾಯಿಂಟ್ ನಾನು ಇದಕ್ಕೆ ಆಡ್ ಮಾಡ್ತೇನೆ. ಕಳೆದ 2 ವರ್ಷಗಳಿಂದ RTI ಯಲ್ಲಿ ಸೀಟು ತಗೊಳ್ಬೇಕಾದ್ರೆ, RTE ನಲ್ಲಿ ಸೀಟ್ ತಗೊಳ್ಬೇಕಾದ್ರೆ ಆ ವಾರ್ಡಿನೊಳಗಡೆ ಸರ್ಕಾರಿ ಶಾಲೆ ಇಲ್ಲದಿದ್ದರೆ ಮಾತ್ರ ಖಾಸಗಿ ಶಾಲೆಗೆ RTE ಸೀಟ್ ಸಿಗ್ತಾ ಇದೆ. ಕಳೆದ 2 ವರ್ಷದ ಅಮೆಂಡ್ಮೆಂಟ್. ದಟ್ ಮೀನ್ಸ್ ದರ್ ಈಸ್ ಇನ್ ಸ್ಕೂಲ್. ಹಾಗಿದ್ದು ಖಾಸಗಿಗೆ ದುಡ್ಡು ಕೊಟ್ಟು ಮಗುವನ್ನ ಕಳಿಸುವುದು ಹಾಗಿಲ್ಲ. ಅದು ನಮಗೆ ತುಂಬಾ ಖುಷಿ ಕೊಟ್ಟದ್ದು. ಯಾಕಂದ್ರೆ ಎಷ್ಟೋ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಸರ್ ನಮ್ಮ ಶಾಲೆಯ ಬಾಗಿಲಿನಿಂದ
ಮಗು ಬಸ್ ಹತ್ತಿ 15-20 ಕಿಲೋಮೀಟರ್ ದೂರದ ಪೇಟೆಯ ಶಾಲೆಗೆ ಹೋಗ್ತಾ ಇದೆ. ಹಾಗೆ ನಮ್ಮ ಇಲ್ಲೊಂದು ಶಾಲೆ ಇದೆ ಸರ್, ಶಿಕ್ಷಕರಿದ್ದೇವೆ. ಈಗ ಇರ್ಲಿರ್ಲಿ, ಈಗ ನಿಮ್ಮ ಶಾಲೆಯ ಮಕ್ಕಳಿಗೂ ಆ ಮಗುವಿಗೆ ಏನು ವ್ಯತ್ಯಾಸ? ಅದೇ ಶಿಕ್ಷಣ. ನಾವು ವ್ಯತ್ಯಾಸ ಇಷ್ಟೇ ಸರ್, ನಮ್ಮ ಶಾಲೆ ಮಗುವಿಗೆ ಫ್ರೀ ಯೂನಿಫಾರ್ಮ್ ಸಿಗುತ್ತೆ, ಟೆಕ್ಸ್ಟ್ ಬುಕ್ ಸಿಗುತ್ತೆ, ಸ್ವಚ್ಛ ಬಿಸಿಯೂಟ ಸಿಗುತ್ತೆ. ನಾನು ಎಂಟು ಕೇಳುದು ಅಕಾಡೆಮಿಕ್ ಇಯರ್ ಕೊನೆಯಲ್ಲಿ ಏನು ವ್ಯತ್ಯಾಸ ಅಂತ. ಅದೇ ಸಿಲೆಬಸ್, ಅದೇ ಪರೀಕ್ಷೆ, ಅದೇ ಫಲಿತಾಂಶ. ಪ್ರತಿಭೆಯಲ್ಲಿ ಪೇರೆಂಟ್ಸ್ ಹೇಳ್ಬೇಕು ಸರ್. ಪ್ರತಿಭೆಯಲ್ಲಿ ನನ್ನ ಪ್ರಕಾರ ಅಟ್ಲೀಸ್ಟ್ ಸರ್ಕಾರಿ ಶಾಲೆ ಮಗುವಿಗೆ ಒಂದು ಸ್ವಾತಂತ್ರ್ಯ ಇದೆ ಸರ್, ಅವ್ರು ಖುಷಿಯಾಗಿ ಕಲಿತಾರೆ. ಅದಕ್ಕೆ ನಾವು ಬಹಳ ಹಿಂದೆ ಅದಕ್ಕೆ ಇದ್ರ ಈ ಮಧ್ಯವನ್ನು ಹೇಳಿಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ರೆಡ್ಡಿ ಸರ್ ಅವ್ರಿಗೆ ಗೊತ್ತುಂಟು, ನಾವು ಬಹಳ ಹಿಂದೆ, ಈಗ ಇವತ್ತು ನಿನ್ನೆ ಮೊನ್ನೆದಲ್ಲ, ಒಂದು ಮಗುವನ್ನ ಕ್ರಿಯಾತ್ಮಕವಾಗಿ ಬೆಳೆಸಬೇಕಂತೇಳಿ ಎಷ್ಟೋ ಶಿಕ್ಷಣ ಸಂಸ್ಥೆಗಳಿರ್ಬೋದು ಅಥವಾ NGOಗಳು ಇಲ್ಲಿ ಬಹಳಷ್ಟು ಒದ್ದಾಡಿದಂತ ದಕ್ಷಿಣ ಜಿಲ್ಲೆಯಲ್ಲಿ ಮಾಡಿದ್ದಾರೆ. ಕ್ಯಾಂಪ್ಗಳನ್ನ, ನೀವು ಶಿಬಿರಗಳನ್ನು ಆಯೋಜಿಸ್ತಾ ಇದ್ದದ್ದು, ಅದು ದಸರಾ ರಜೆ ಇರಬಹುದು, ರಜೆ ಇರಬಹುದು. ಈಗ ನೀವು ದೊಡ್ಡ ಮಟ್ಟದಲ್ಲಿ ಇಂತಹ ಒಂದು ಶಿಬಿರಗಳನ್ನು ಆಯೋಜಿಸ್ತಾ ಇದ್ದವರು, ಈ ಶಿಬಿರ ಈ ತರಗತಿಗೂ ಉಂಟಲ್ಲ, ಅಲ್ಲಿ ನೀವು ಕಂಡುಕೊಂಡಂತ ವ್ಯತ್ಯಾಸಗಳು ನಾನು ಹೇಳುದಿಷ್ಟೇ, ಇಲ್ಲೀಗ ಪಠ್ಯ ಪುಸ್ತಕದ ಬದನೆಕಾಯಿ ಬೇಡ, ಮಕ್ಕಳನ್ನು ಟಚ್, ನೀವು ಎಷ್ಟರವರೆಗೆ ಮಕ್ಕಳನ್ನು ಹೋಗಿ ಆ ವಠಾರಕ್ಕೆ ಹೋಗಿ ಮಕ್ಕಳನ್ನ ಟಚ್ ಮಾಡ್ತೀರಿ ಅಷ್ಟು ನಿಮಗೆ ಬೆನಿಫಿಟ್ ಆಗ್ತದೆ. ಮಗು ಮರುದಿನ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಮತ್ತೆ ಇನ್ನೊಂದು ಆವಾಗ ಅರವಿಂದ್ ಸರ್ ಒಂದು ಮಾತು ಹೇಳಿದ್ರು, ಅದು ಏನೋ ಆಗಿತ್ತಂತ ಹೇಳಿ, ಅಂದ್ರೆ ಮಕ್ಕಳು ಒಂದು ವೇಳೆ ಕೊರೋನಾ ಬರುವುದಾಗಿದ್ರೆ ಅವರು ಬರುವಂತ ವಾಹನದಲ್ಲಿ ಬರ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ ಹೇಳಿ ಒಂದು ಶಾಲೆಗಳು ದೊಡ್ಡ ಸಂಖ್ಯೆದು ಓಪನ್ ಆದಾಗ ಹೌದು ಆ ರೀತಿ ಬರುತ್ತೆ ಅಂತ ತುಂಬಾ ಮಕ್ಕಳು ಗಾಡಿಯಲ್ಲಿ ಹೋಗ್ಬೇಕಾದಾಗ ಒಟ್ಟಿಗೆ ಹೋಗ್ಬೇಕಾದ್ರೆ, ಈಗ ಹಳ್ಳಿಗಳಲ್ಲಿ ಈಗಲೂ ನಾವು ನೋಡಿದ ಹಾಗೆ ಇಷ್ಟೇ ಮಕ್ಕಳನ್ನ ಒಂದು ವ್ಯಾನ್ ಅಲ್ಲಿ ತುಂಬಿಸ್ಬೇಕು, ರಿಕ್ಷಾದಲ್ಲಿ ತುಂಬಿಸ್ಬೇಕು, ರೂಲ್ಸ್ ಇದೆ ಸರ್. ಸ್ವಾಭಾವಿಕವಾಗಿ ಆಗುದಿಲ್ಲ. ಅದಕ್ಕೆ ನಾವು ಹೇಳುದು ಆ ಮಕ್ಕಳ ಶಾಲೆಗೆ ಬರ್ಲಿ. ಈಗ ಅದು ಪೇಜಾವರ್ ಸರ್, ಶಿಬಿರ ಏನು ನೀವು ಆಯೋಜಿಸ್ತಾ ಇದ್ದ ಶಿಬಿರ ಮತ್ತು ನಾನು ತರಗತಿಯ ವಿಚಾರವಾಗಿ ಮಾತಾಡ್ತಾ ಇದ್ದೆ. ಈಗ ಇವತ್ತು ಏನು ವಿದ್ಯಾಗಮ ಕೂಡ ಒಂದು ಹಂತದಲ್ಲಿ ಆ ಒಂದು ಪರಿಕಲ್ಪನೆಗೆ ತುಂಬಾ ಹತ್ತಿರ ಇರ್ಬೇಕಂತ ಹೇಳಿದ್ರು, ಅದು ಇರ್ಬೇಕಂತಲೇ ಹೇಳಿದ್ರು. ಒಂದು ನೋಡಿ, ನಾನೊಬ್ಬ ವಿಜ್ಞಾನ ಶಿಕ್ಷಕ, ಅರವಿಂದ್ರು ಒಂದು ಮ್ಯಾಥಮ್ಯಾಟಿಕ್ಸ್ ಮತ್ತು ವಿಜ್ಞಾನವನ್ನು ಮಾಡುವವರು, ಅಥವಾ ಅರವಿಂದ್ ಸರ್ ಅವರು ರೆಡ್ಡಿ ಸರ್ ಅವರು ಬೇರೆ ಇನ್ನೊಂದು ಪಾಠವನ್ನು ಮಾಡ್ತಾರೆ ಅಂತ ಇಟ್ಕೊಳ್ಳೋ. ಈಗ ಇವರು ಭಾಷಾ ಪಾಠವನ್ನು ಮಾಡ್ತಾರೆ ಅಂತ ಇಟ್ಕೊಳ್ಳೋ. ಆ ಭಾಷಾ ಪಾಠದಲ್ಲಿ ಎಷ್ಟು ಕ್ರಿಯಾಶೀಲತೆಯನ್ನು ಮಾಡ್ಲಿಕ್ಕೆ ಸಾಧ್ಯತೆ ಉಂಟು, ವಿಜ್ಞಾನವನ್ನು ಎಷ್ಟು ಹತ್ರಕ್ಕೆ ಮಕ್ಕಳನ್ನು ತಗೊಂಡೋಗ್ಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲಿ ನನ್ನ ಕಾನ್ಸೆಪ್ಟ್ ಇದ್ದದ್ದು ಅದೇ ಸರ್. ನಾನು ವಿಜ್ಞಾನ ಶಿಕ್ಷಕನಾಗಿದ್ದಾಗ ಪರಿಸರದಲ್ಲಿ ಇರತಕ್ಕಂತ ಯಾವುದೇ ವಸ್ತುಗಳನ್ನು ಕೂಡ ಬಿಸಾಕದೆ ಅದನ್ನು ವಿಜ್ಞಾನಕ್ಕೆ ಟಚ್ ಮಾಡ್ತಾ ಇದ್ದೇನೆ. ಇದು ನನ್ನ ಕಾನ್ಸೆಪ್ಟ್. ಈಗ ಇನ್ನೊಂದು ನಾವು ಕಂಡುಕೊಂಡದೇನೆಂದ್ರೆ, ಇದು ಒಂದು ಸಾರ್ವಜನಿಕ ಆಗುವಾಗ 45,000 ಟೀಚರ್ಸ್ ಒಂದು ಗೊಂದಲ ಆಗ್ತದೆ. ಯಾಕಂದ್ರೆ ಈಗ ಅಂತ ಕ್ರಿಯೇಟಿವ್ ಟೀಚರ್ಸ್ ಬಹಳ ಕಡಿಮೆ ಇರ್ಬೋದು ಅಂತ ಕೆಲವು ಇದ್ರೂ ಕೂಡ ಕೆಲವು ಈ ರೀತಿ. ಬಟ್ ಈಗ ಒಂದು ಇದ್ದಾಗ ಒಂದು ಫ್ರೇಮ್ ವರ್ಕ್ ಕೊಟ್ಟಿದೆ ಇಡೀ ಸ್ಟೇಟ್ಗೆ, ಅಂದ್ರೆ ಯಾವ ವಿಷಯಗಳನ್ನು ಎಷ್ಟು ಟಚ್ ಮಾಡಬೇಕು ಅನ್ನೋ ಒಂದು ಸಿಲೆಬಸ್ ತರನೇ ಒಂದು ಫ್ರೇಮ್ ವರ್ಕ್ ಬಂದಿತ್ತು. ಇದು ಎಷ್ಟು ಬೆನಿಫಿಟ್ ಆಗಿದೆ ಅಂದ್ರೆ, ಒಂದು ಹಂತದಲ್ಲಿ ನಾವು ಏನ್ ಮಾಡಬೇಕು ಅಂತ ಬೇಸಿಕ್ಸ್ ಕಾನ್ಸೆಪ್ಟ್ಸ್ ಕೊಟ್ಟಿದೆ. ಬಟ್ ಸುಪ್ರೀಂ ಕೋರ್ಟ್ ಆಗ ಜುಲೈಯಲ್ಲಿ ಒಂದು ಇದು ಮಾಡಿದ್ದು, ಗೈಡ್ಲೈನ್ಸ್ ಕೊಟ್ಟಿದ್ದು ಏನಂದ್ರೆ, ಈ CCI ಅದನ್ನ ಒಂದು 2,000-3,000 CCI ಅಂದ್ರೆ ಚೈಲ್ಡ್ ಕೇರ್ ಇನ್ಸ್ಟಿಟ್ಯೂಷನ್ಸ್ ಇದೆ, ಈ ಮಕ್ಕಳೆಲ್ಲ ಶಾಲೆಗೆ ಹೋಗೋರೆ. ಆದರೆ ಅಲ್ಲಿ ಏನು ಹೇಳಿದೆ ಅಂದರೆ, ಮಕ್ಕಳಿಗೆ ಯಾವುದಾದ ರೀತಿಯಲ್ಲಿ ಒಂದು ಶಿಕ್ಷಣದ ಪ್ರಕ್ರಿಯೆ ಸ್ಟಾರ್ಟ್ ಮಾಡಬೇಕು ಅಂತ. ಈ ವಿದ್ಯಾಗಮದ ಸಿಲೆಬಸ್ಗಳು, ಆ ಫ್ರೇಮ್ ವರ್ಕ್, ಆ ಫ್ಲೆಕ್ಸಿಬಿಲಿಟಿ ಕೊಟ್ಟಿದ್ರಿಂದ ನಮ್ಮಲ್ಲಿ ಸದಾ 60 CCIಗಳಿದೆ ನಮ್ಮ ದಕ್ಷಿಣ ಕನ್ನಡದಲ್ಲಿ. ಎಲ್ಲ CCIಗಳು ಕೂಡ ಒಂಥರ ಒಟ್ಟಾರೆ ಶಾಲೆ, ಅವರು ಮಾತ್ರ ಹೊರಗೆ ಹೋಗ್ಲಿಕ್ಕಿಲ್ಲ, ಅವರ ಆಸುಪಾಸಲ್ಲಿ ಇದು ಆಗಿದೆ. ಅದು ಹೆಚ್ಚು ಬೆನಿಫಿಟ್ ಅವ್ರಿಗೆ ಗೊತ್ತೇ ಆಗಲ್ಲ, ನಾವು ಶಾಲೆಗೆ ಹೋಗ್ತಾ ಇದ್ದಾಗೆ ಆಗಿದೆ. ನಾನು ಹೇಳ್ತಾ ಇರುವಂತದ್ದು ಕೇರ್ ಅಂಡ್ ಪ್ರೊಟೆಕ್ಷನ್ ಇರುವ ಮಕ್ಕಳಿದ್ದಾರೆ, ಅವರ ಇನ್ಸ್ಟಿಟ್ಯೂಷನ್ ಎಷ್ಟು ಸುಲಭ ಆಯ್ತು ಅಂದ್ರೆ, ಟೀಚರ್ಸ್ನವರು ಬಲ್ಲಿ ಬರ್ತಾ ಇದ್ರು, ಆ ಸಂಸ್ಥೆಗೆ ಬರ್ತಾ ಇದ್ರು, ಮಕ್ಕಳು ಶಾಲೆಗೆ ಹೋಗುದಿಲ್ಲ ಅಲ್ಲ. ಸೊ ಅಲ್ಲಿ ಅವರಿಗೆ ಒಂದು ವಾತಾವರಣ ಇತ್ತು. ಸೊ ಅದನ್ನ ಹೇಳುದಂದ್ರೆ, ಕೇರ್ ಅಂಡ್ ಪ್ರೊಟೆಕ್ಷನ್ ಮಕ್ಕಳಿಗೆ ಎಷ್ಟು ಬೆನಿಫಿಟ್ ನೋಡಿದಾಗ ಯಾವ ಮಕ್ಕಳಿಗೆ ಇದು ಬೆನಿಫಿಟ್ ಆಗ್ತದೆ ಅಂತ. ಈ ಸಮಾಜದಿಂದ ಕಡೆಗಣಿಸಲ್ಪಟ್ಟ ಮಕ್ಕಳಿರ್ಬೋದು, ಅಥವಾ ಅವರಿಗೆ ಸರಿಯಾದ ಶಿಕ್ಷಣ ಇಲ್ಲದಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿ ಇರ್ಬೋದು, ಇದೆಲ್ಲ ಅವರಿಗೆ ಬೆನಿಫಿಟ್ ಆಗ್ತಿರುವಾಗ ನಾವು ನೋಡ್ಬೇಕಾಗುತ್ತೆ ಯಾವ ಸಮಾಜದ ವರ್ಗದವರಿಗೆ ಇದು ಬೆನಿಫಿಟ್ ಆಗ್ತದೆ. ಮತ್ತು ಇಡೀ ಫೋರ್ಸ್ ಇದೆ ಅಲ್ಲ, ಇಡೀ ಎಜುಕೇಶನ್ ಫೋರ್ಸ್ ಒಂದು ಫ್ರೇಮ್ ವರ್ಕ್ ಅಲ್ಲಿ ಕೆಲಸ ಮಾಡ್ತಿದೆ. ಸುಮ್ಮನೆ ಬೇಕಾಬಿಟ್ಟಿಯಾಗಿ ಇಲ್ಲ ಆಕ್ಚುಲಿ ನೋಡ್ಲಿಕ್ಕೆ ಹೋದ್ರೆ. ವಿದ್ಯಾಗಮ ಹೇಳಿದ್ರು ಕೂಡ ಒಟ್ಟಾರೆ ಶಾಲೆಯವರು ಆರಂಭದ ಹಂತಗಳಲ್ಲಿ ನಾವು ಮಾಡ್ತಿರುವ ನನ್ನ BJS ಕೆಲವು ಫ್ರೆಂಡ್ಸ್ಗಳೇ ಶೇರ್ ಮಾಡ್ತಿರುವಾಗ,
ಇದೊಂದು ಎಕ್ಸ್ಟೆನ್ಷನ್ ಆಫ್ ದಿ ನಮ್ಮ ಇದು ಸ್ಕೂಲ್ ಎಕ್ಸ್ಟೆನ್ಷನ್. ಅದು ಆಕ್ಚುಲಿ ಶಿಕ್ಷಣ ಅಂದ್ರೆ ಕೆಲವು ತಜ್ಞರು ಹೇಳಿದುಕೊಂಡ ತರಗತಿಯಿಂದ ಹೊರಗೆ ತನ್ನಿ ಅಂತ. ಕೊರೋನಾ ಅದನ್ನು ಅದರಿಂದ ನಮಗೆ ಕಲಿಸಿದೆ ಮಕ್ಕಳಿಗೆ ಹೇಗೆ ಪಾಠ ಮಾಡ್ಬೇಕಂದ್ರೆ ಶಿಕ್ಷಕರು ಜೊತೆಗೆ ಹೋಗ್ಬೇಕು, ಸಮುದಾಯದವರ ವಿಶ್ವಾಸ ಗಳಿಸ್ಬೇಕು. ಹೌದು, ಸಮುದಾಯದಿಂದ ಕೆಲವು ಸಮಸ್ಯೆಗಳು ಆಗಿರ್ಬೋದು, ಕೆಲವು ನೋಡ್ತಾರೆ, ಒಬ್ಸರ್ವೇಷನ್ ಮಾಡ್ತಾರೆ, ಬಹುಶಃ ಇದನ್ನು ಓವರ್ಕಮ್ ಮಾಡ್ಲಿಕ್ಕೆ ತುಂಬಾ ಅವಕಾಶ ಇದೆ. ಅಂದ್ರೆ ಇಲ್ಲಿ ಏನ್ ಹೇಳ್ತದೆ ಅಂದ್ರೆ ವಿದ್ಯಾಗಮ ಒಂದು ಓಪನ್ನೆಸ್ ತಂದಿದೆ ಮತ್ತು ಆ ವರ್ಗದ ಜನರು ಯಾರಿಗೆ ಶಿಕ್ಷಣ ಇವತ್ತು ವಂಚಿತರಾಗ್ತಾ ಇದೆಯಾ ಆ ಮಕ್ಕಳಿಗೆ ರೀಚ್ ಆಗಲಿಕ್ಕೆ ಸಾಧ್ಯ ಆಗಿದೆ. ಅದೇ ನಮ್ದು ಮೇಜರ್ ಫೋಕಸ್. ಅದು ಆ ನಿಟ್ಟಿನಲ್ಲಿ ನಾವು ನೋಡ್ಬೇಕಾಗುತ್ತೆ. ಯಾಕಂದ್ರೆ ವಿದ್ಯಾಗಮದನ್ನ ಯಾವ ವಿಷಯಗಳನ್ನು ಯಾವ ಟೈಮ್ ಮಾಡ್ಬೇಕಂತ ಒಂದು ಫ್ರೇಮ್ ವರ್ಕ್ ಇದ್ದ ಕಾರಣ ಅದನ್ನ ಅಷ್ಟು ಸುಲಭದಲ್ಲಿ ಇವ್ರು ನಿಲ್ಲಿಸಬೇಕು ಅಂತ ಹೇಳ್ತಾರಲ್ಲ, ರೀಸನ್ ಕೊಡ್ಬೇಕಾಗ್ತದೆ. ಯಾಕೆ ಖಂಡಿತ ಖಂಡಿತ. ಇದು ಅರವಿಂದ್ ಅವರೇ, ನಾವು ಸಣ್ಣ ಬ್ರೇಕ್ ತಗೊಳ್ಳೋ, ಬ್ರೇಕ್ ನಂತರ ಮತ್ತೆ ನಾನು ನಿಮ್ಮ ಹತ್ರ ಮಾತಾಡ್ತೇನೆ. ಈಗ ಒಂದು ಸಣ್ಣ ಬ್ರೇಕ್ ನಂತರ ಮತ್ತೆ ಈ ಒಂದು ವಿದ್ಯಾಗಮದ ಚರ್ಚೆ ಮುಂದುವರೆಯುತ್ತೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಎಸ್, ಅದೇ ಮತ್ತೆ ಆರಂಭವಾಗಲಿ ವಿದ್ಯಾಗಮ ಅನ್ನುವಂಥ ಒಂದು ಆಶಯದ ಈ ಒಂದು ಸಂವಾದ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಹಿರಿಯ ನಿವೃತ್ತ ಶಿಕ್ಷಕರಾಗಿರುವಂಥ ಕೆ ಪೇಜಾವರ್ ಅವರು, ಮತ್ತು ಹಿರಿಯ ಮಕ್ಕಳ ಹಕ್ಕುಗಳ ಕಾರ್ಯಕರ್ತರು ರೆನ್ನಿ ಡಿಸೋಜ ಅವರು ಮತ್ತು ಶಿಕ್ಷಕರಾಗಿರುವಂಥ ಅರವಿಂದ ಕುಟ್ಲ ಅವರ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ನಾವು ಈ ಮಾತುಕತೆಯನ್ನು ಮುಂದುವರಿಸುವ ಸಂದರ್ಭದಲ್ಲಿ ಈಗ ಏನೆಯೋ ಒಂದು ಕಡೆಗೆ ಸ್ಟಾಪ್ ಮಾಡಿದ್ದಾರೆ, ಬಟ್ ಜನ ನಿಧಾನಕ್ಕೆ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ, ಇದು ಮಾಡಿದ್ದು ತಪ್ಪು 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 ಅಂತ. ಸೊ ಈಗ ನಾನು ಕೂಡ ನಿಮ್ಮ ಹತ್ರ ಕೂಡ ಕೇಳಲಿಕ್ಕೆ ಬಯಸುವಂಥದ್ದು, ಏನೀಗ ಪರಿಹಾರ ಏನು? ಇದನ್ನು ಮತ್ತೆ ಆರಂಭಿಸೋದಾದರೆ ಯಾವ ರೀತಿಯಲ್ಲಿ ಬೇಕು? ಹಳೆಯ ಈ ತನಕ ಮಾಡಿದ್ದೇ ಸಾಕಾ ಅಥವಾ ಸ್ವರೂಪ ಬದಲಾವಣೆ ಬೇಕಾ? ಅಥವಾ ಒಟ್ಟು, ಯಾಕಂತ ಹೇಳಿದ್ರೆ ಕೊರೋನಾ ಸದ್ಯಕ್ಕೆ ಅದು ಮುಗಿಯುವುದಿಲ್ಲ, ಅದು ಭಾರಿ ಸ್ಪಷ್ಟ. ಸೊ ಯಾವ ರೀತಿ ಪರಿಹಾರಗಳನ್ನು ನಾವು ಕಂಡುಕೊಳ್ಬಹುದು ಅಂತ ನಾನು ಪೇಜಾವರ್ ಸರ್ ಅವರಿಂದ ಆರಂಭಿಸ್ತಾರೆ. ಶಿಕ್ಷಕರಿಗೆ ವಿಶೇಷವಾದ ತರಬೇತಿ ಬೇಕು. ತರಬೇತಿಯನ್ನು ಬೇಕೆ. ಆ ತರಬೇತಿಯ ಮುಖೇನ ಮಕ್ಕಳಲ್ಲಿ ಕುತೂಹಲವನ್ನು ಮೂಡಿಸಬೇಕು, ಹೊಸತನವನ್ನು ಮೂಡಿಸಬೇಕು, ಮಕ್ಕಳಲ್ಲಿ ಉತ್ಸಾಹವನ್ನು ಮೂಡಿಸಬೇಕು. ಆವಾಗ ಆಟೋಮೆಟಿಕ್ ಆಗಿ ಮಕ್ಕಳು ಇನ್ನಷ್ಟು, ಈಗ ಒಂದು 10 ಮಕ್ಕಳಿದ್ರೆ ಒಂದು 4 ದಿನದ ನಂತರ ಒಂದು 15 ಮಕ್ಕಳಾಗ್ಲಿಕ್ಕೆ ಸಾಧ್ಯತೆ ಉಂಟು. ಇಲ್ಲಿ ನಾನೇ ಹೇಳೋದು, ಈ ಸಿಲೆಬಸ್ ಅನ್ನು ಇಟ್ಕೊಂಡು ಪಾಠ ಮಾಡೋದ್ರ ಬದಲಿಗೆ ಅವನು ಅದನ್ನು ಕಲಿಯಿಲ್ಲ ಇದನ್ನು ಕಲಿಯಿಲ್ಲ, ಇದು ಬೈಹಾಟ್ ಬರಲಿಲ್ಲ ಅಂತ ಹೇಳಿದ್ರ ಬದಲಿಗೆ ಈ ಕುತೂಹಲ, ಹೊಸತನ, ಉತ್ಸಾಹ ಇದನ್ನ ಮೂಡಿಸುವಂತಹ ಕೆಲಸ ಸರ್ಕಾರ ಕೈಗೊಂಡ್ರೆ, ಅದಕ್ಕೆ ಬೇಕಾದಂತ ತರಬೇತಿಯನ್ನ ನಮ್ಮ ಶಿಕ್ಷಕರಿಗೆ ನಮ್ಮ ಸರ್ಕಾರ ಕೊಟ್ರೆ ಇದು ಖಂಡಿತ ಅದು ಮುಂದುವರಿಲಿಕ್ಕೆ ಸಾಧ್ಯ ಉಂಟು. ಜೊತೆಗೆ ಈಗ ಶಿಕ್ಷಕರು ಬಾರಿ ಭಯದಲ್ಲಿದ್ರಲ್ಲ, ಅವರ ಭಯವನ್ನು, ಶಿಕ್ಷಕರ ಭಯವನ್ನು ಹೇಗೆ ಹೋಗಲಾಡಿಸೋದು? ನೋಡಿ, ಅದಕ್ಕೆಲ್ಲ ನಾನು ಆವಾಗ ಒಂದು ಮಾತು ಹೇಳಿದ್ದೆ. ಶಿಕ್ಷಕರ ಇಲ್ಲಿ ಸರ್ಕಾರ ಒಂದು ಮಾತನ್ನು ಹೇಳಿತ್ತು, ಭಯ ಬೇಡ, ಎಚ್ಚರ ಇರಲಿ. ಇಲ್ಲಿ ಒಂದು ವೇಳೆ ನಾವು ಅಲ್ಲಿ ಪ್ರತ್ಯೇಕವಾದಂತ ಶಿಕ್ಷಕರ ಅಂಕಿಅಂಶಗಳನ್ನು ಮಾತ್ರ ನಾವು ತೆಗೆದಿದ್ದೇವೆ. ಎಲ್ಲರೊಟ್ಟಿಗೆ ಅದು ಕೂಡ ಸೇರಿದ್ರೆ ನಮ್ಗೆ ಅಷ್ಟೊಂದು ಭಯ ಆಗುದಿಲ್ಲ ಖಂಡಿತವಾಗಿ. ಇಷ್ಟೆಲ್ಲ ಭಯ ಇದ್ದಿದ್ರೆ ಅಲ್ಲ, ನೀವೇ ಹೇಳಿದ್ರೆ SSLC ಪರೀಕ್ಷೆ ಕೂಡ ನಡೆಸಲಿಕ್ಕಿಲ್ಲ. ನೀವ್ ಹೇಳಿದ್ರಿ ಯಾವುದು ವೈದ್ಯರುಗಳು ಆಸ್ಪತ್ರೆಗಳನ್ನ ಮುಚ್ಚಿಸ್ಬೇಕಾ, ಪೊಲೀಸ್ ಇಲಾಖೆ ಮನೆಗೆ ಹೋಗ್ಬೇಕಾ, ಅಥವಾ ಇಂಥ ಬಸ್ಗಳನ್ನ ಅಲ್ಲಿ ನಿಂತಲ್ಲಿ ನಿಲ್ಲಿಸ್ಬೇಕಾ? ಇದು ಇಂಥ ಭಯ ಇದ್ರೆ ಯಾವ್ದನ್ನು ಮಾಡುವಂಗಿಲ್ಲ ಅಲ್ವಾ? ಪಾಪ ಶಿಕ್ಷಕರು ಯಾವ ಭಯದಲ್ಲಿದ್ದಾರೆ ಅಂತ ಹೇಳಿದ್ರೆ, ಇನ್ನೇನು ನಾವು ಮನೆಯಲ್ಲಿ ಕೂತು ಕೆಲಸ ಹೋಗ್ತದ ಅಂತ ಹೇಳಿ ಭಯದಲ್ಲಿದ್ದಾರೆ. ಅದು ಖಂಡಿತ ಮಾತ್ರ ಸರ್. ಅರವಿಂದ್ ಅವರೇ, ಈ ಒಂದು ಶಿಕ್ಷಣ ಪ್ರೋಸೆಸ್ ಇದೆ ಅಲ್ಲ, ಅದೇ ಯಾವ ರೀತಿಯಲ್ಲಿ ಸರ್ ಆಗಿ ಹೇಳಿದ್ರು, ಶಿಕ್ಷಣ ಪ್ರಾಡಕ್ಟ್ ಅಲ್ಲ. ನಾವು ಶಿಕ್ಷಣವನ್ನು ನೋಡ್ತಾ ಇರುವುದು ಪರೀಕ್ಷೆಯ ಮಾರ್ಕ್ಸ್ಗಳ ಮೂಲಕ. ಪರೀಕ್ಷೆಯ ಮಾರ್ಕ್ಸ್ ಅಲ್ಲ ಇಂಪಾರ್ಟೆಂಟ್, ಮಗು ಅಷ್ಟು ದಿನ ಏನು ಮಾಡಿದೆ ಅನ್ನೋದು ಇಂಪಾರ್ಟೆಂಟ್. ಈಗ ಒಬ್ಬ ಮರ ಹತ್ತಲಿಕ್ಕೆ ಕಲಿತಾನೆ ಅಂದ್ರೆ, ಮರ ಹತ್ತುವಾಗ ಬರುವ ಬೇರೆ ಬೇರೆ ಚಾಲೆಂಜಸ್ ಅಥವಾ ಈಜುವಾಗ ಬರುವ ಬೇರೆ ಬೇರೆ ಚಾಲೆಂಜಸ್ ಇಂಪಾರ್ಟೆಂಟ್ ಇರುತ್ತೆ. ಅವ ಒಮ್ಮೆ ಹತ್ತಿ ಇಳಿದ್ರೆ ನೀವು ಪಾಸ್ ಅಂತ ಕೊಟ್ರೆ, ಹಾಗಿದ್ರೆ ಅದೊಂದು ಮಾತು ಬಹಳ ಫೇಮಸ್ ಸರ್, ಡ್ರೈವಿಂಗ್ ಮತ್ತು ಸ್ವಿಮ್ಮಿಂಗ್ ಅನ್ನು ಕರೆಸ್ಪಾಂಡೆನ್ಸ್ ಅಲ್ಲಿ ಕಲ್ತ್ರೆ ಏನಾಗ್ಬೋದು? ದೂರ ಶಿಕ್ಷಣದ ಮೂಲಕ ಈಗ ಈ ಕಲಿಕೆಯನ್ನು ನಾವು ಹಾಗೆ ನೋಡ್ಲಿಕ್ಕೆ ಹೋದ್ರೆ ಸಾಧ್ಯ ಇಲ್ಲ. ದರ್ ಶುಡ್ ಬಿ ಸಮ್ ಒನ್. ಅವ್ರು ಇದು ಮಾಡಿದ, ತಪ್ಪು ಮಾಡಿದಾಗ, ಎಡವಿದಾಗ, ಅಲ್ಲ ಮಗ ಹೇಳು, ಆಗುತ್ತೆ ನಿನಗೆ ಅಂತ ಒಬ್ಬ ನಿಜವಾಗಿ ಮಕ್ಕಳು ಮುಂದೆ ಶಿಕ್ಷಕರ ಹಿಂದಿನಲೇ ಹೋಗುವರು. ಸೊ ಆ ಪ್ರೋಸೆಸ್ಸಿಗೆ ಬೇಕಾಗ್ತದೆ. ಈಗ ಮಗು ಅಮ್ಮ ನನಗೆ ತಾಗಿತ್ತು ಅಂದ ಕೂಡಲೇ ಇದಕ್ಕೆ ಇದು ಸೊಲ್ಯೂಷನ್ ಅಂತ ಟಪ್ಕ ಬಂದ್ರೆ ಆಗ್ತದ?
ಇಲ್ಲ ಆಯ್ತು ಸರಿ ಆಗ್ತದೆ ಆಯ್ತು, ಅದು ಹಾಗೆಲ್ಲ ಆಗು ಸಹಜ. ನೋಡು ಅದು ಬೇರೆ ಎಂಥದ್ದು ಉಂಟು ಅಂತ ಅವನನ್ನು ಡೈವರ್ಟ್ ಮಾಡ್ಲಿಕ್ಕಾದ್ರೂ ಒಬ್ಬ ಬೇಕು ಅಂತ ತೊಡಗಿಸಿಕೊಳ್ಳುವಿಕೆ ಅಂದ್ರೆ. ಇನ್ನೊಂದು ಪಾಯಿಂಟ್ ಸರ್, ಈಗ ನನ್ನ ಶಾಲೆಯಲ್ಲೇ ಅಂತ ತುಂಬ ಹಳ್ಳಿಗಾಡು ಶಾಲೆಗಳಲ್ಲಿ ನನ್ನ 1ನೇ ಕ್ಲಾಸಿಗೆ ಬರ್ತಾ ಇರೋ ಮಕ್ಕಳೇ ಫಸ್ಟ್ ಜನರೇಷನ್, ಅಪ್ಪ ಅಮ್ಮ ಹೆಬ್ಬೆಟ್ನವ್ರು ಇದ್ದಾರೆ ಸರ್ ಇನ್ನು. ಖಂಡಿತ ಖಂಡಿತ ಅದೇ ಇಲ್ಲಿ ಗಮನಿಸಬೇಕಾದ ವಿಚಾರ ಅದೇ. ಯಾಕಂದರೆ ಈ ವಿದ್ಯಾಗಮ ಏನು ಯೋಜನೆ ಇದೆ, ಬಹುಶಃ ಈ ಕಟ್ಟಕಡೆಯ ಮಗುವಿಗೆ ಕಟ್ಟಕಡೆಯ ಏನು ಒಬ್ಬ ಒಂದು ಹಳ್ಳಿಯಲ್ಲಿರುವ ಪೋಷಕ ಇರ್ತಾರೆ, ಅವನ ಮಗುವಿಗೆ ಇದು ಈ ಸಂದರ್ಭದಲ್ಲಿ, ಈ ಒಂದು ಕೊರೋನಾ ಸಂದರ್ಭದಲ್ಲಿ ಬಹುದೊಡ್ಡ ಒಂದು ಏನು ರಕ್ಷೆಯನ್ನೇ ಕೊಟ್ಟಿದೆ. ಇದು ಕಲಿಕೆ ನಿರಂತರ ಆಗಿದೆ. ಯಾಕಂತ ಹೇಳಿದ್ರೆ ಹಳ್ಳಿಯವರ ಹತ್ರ, ರೈತರು, ಕೂಲಿ ಕಾರ್ಮಿಕರು ಅವ್ರ ಹತ್ರ ದೊಡ್ಡ ದೊಡ್ಡ ಮೊಬೈಲ್ಗಳು ಇರುವುದಿಲ್ಲ. ಹೌದು, ಮತ್ತೆ ಅಂತ ಎಷ್ಟೋ ಬಹುದ ಪ್ರದೇಶಗಳಲ್ಲಿ ನೆಟ್ವರ್ಕ್ ಇರುವುದಿಲ್ಲ. ಹೌದು. ಸೊ ಅಂತ ಸಂದರ್ಭದಲ್ಲಿ ಇದು ನೀವು ಹೇಳಿದಾಗೆ ಬಹುತೇಕ ಹಳ್ಳಿಗಳಲ್ಲಿ ಇವತ್ತಿಗೆ ಕೂಡ ನೀವು ಹೇಳಿದಾಗೆ ಫಸ್ಟ್ ಜನರೇಷನ್ ಆಗಿ ಆ ಮಗು ಶಾಲೆಗೆ ಬಂದಿರ್ತದೆ. ಮತ್ತೊಂದಿದೆ ಸರ್, ಈಗ ಇದು ನಾವು ಮಾಡಿದ್ದು, ನಾವು ಜೂನಲ್ಲಿ ನಮಗೆ ತಲುಪಲಿಕ್ಕೆ ಆಗ್ಲಿಲ್ಲ, ಸುಮ್ಮನೆ ಕೇಳ್ತಾ ಇದ್ವಿ ಏನ್ ಮಾಡಿದ್ದಾರೆ ಏನು, ಪೇರೆಂಟ್ಸ್ ಆ ಕಡೆ ಹೋಗುವಾಗ ಅದು ಈರು ಪನ್ಲೆ ಸರ್ ನಿಕ್ಲು ಪನ್ನಂಡ ಇದನ್ನ ಮಾಡಿದ್ವಿ ಸರ್. ಮನೆಗೆ ಫೋನ್ ನಾವೊಂದು ಟ್ರಯಲ್ ಮಾಡುವ ಅಂತ ಹೇಳಿ ನಾವೊಂದು ನಮ್ಮ ಸ್ಕೂಲ್ ಶಿಕ್ಷಕರು ಒಂದು ಟ್ರಯಲ್ ಮಾಡಿದ್ವಿ. ಎಲ್ಲ ಮಕ್ಕಳಿಗೆ ಫೋನ್ ಮಾಡ್ಲಿಕ್ಕೆ ಶುರು ಮಾಡಿದ್ವಿ. ಒಂದು ಹೊತ್ತು ಸಂಜೆನೋ ಬೆಳಿಗ್ಗೆನೋ, ಅದು ಸಂಜೆ, ಹೇಗಿದ್ಯಪ್ಪ, ಏನ್ ಮಾಡ್ತಾ ಇದ್ದಿ, ಹೇಗಿದ್ಯಾ, ಏನಾಯ್ತು ಅಂತೆಲ್ಲ ಸುಮ್ಮನೆ ಮಾತಾಡಿಸ್ಲಿಕ್ಕೆ ಶುರು ಮಾಡಿದ್ವಿ. ಸಾಧ್ಯ ಆದ್ರೆ ಒಂದು ಸ್ವಲ್ಪ ಓದೋದು ಬರೆಯೋದೆಲ್ಲ ಮಾಡೋದು. ಆ ಮಾತು ಕೇಳಿದ ಮರುದಿನ ನಮಗೆ ಪೇರೆಂಟ್ಸ್ ನೀರ್ ಕೋಡೆ ಬಣ್ಣೆ ಸರ್ ಶುರು ಮಾಡ್ತದೆ. ಅದು ಈ ಟೀಚರ್ ಬಣ್ಣೆ ಅಂತ ಒಂದು ಉಂಟು ನಮ್ಮಲ್ಲಿ. ಯಾರು ಹೇಳಿದ್ರು ಮಕ್ಕಳು ಕೇಳಿದಿಲ್ಲ ಸರ್, ಟೀಚರ್ಸ್ ಹೇಳಿದ್ರು ಅವ್ರು ಹೇಳಿದ್ದು ಸತ್ಯ ಅಂತ. ಅದೊಂದು 5ನೇ ಕ್ಲಾಸಿನವರೆಗಿನ ಮಕ್ಕಳಿಗಂತೂ ಟೀಚರೇ ಸತ್ಯ, ಅಪ್ಪ ಅಮ್ಮನೂ ತಪ್ಪು ಕೆಲವು. ಆ ಬಾಂಧವ್ಯ ಬೇಕು ಅಂತ. ಈಗ ಯಾವಾಗ ನಾವು ಸ್ಕೂಲ್ ಅನ್ನೋದು ಕಲಿಸುವ ಜಾಗ, ಟೀಚರ್ ಅನ್ನು ಅವನು ಕಲಿಸುವುದಕ್ಕೆ ಅಥವಾ ಹೇಳಿಕೊಡುವುದಕ್ಕೆ, ಒಟ್ಟಿಗೆ ಇರುವುದಕ್ಕೆ ಇರುವವನು ಅಂತ ಫಿಕ್ಸ್ ಮಾಡಿದ ಮೇಲೆ ಮನೆಯವರಿಗಿಂತ ಹೆಚ್ಚು ಗೊತ್ತಿರುವವನು ಆರು ಬಂತಿರತ್ತ ದಾದು ಬಂತೇರಿನಿ ಅಂತ ಕೇಳಿ, ಆಗ ಆ ವ್ಯಕ್ತಿಯ ಪ್ರೆಸೆನ್ಸ್ ಕೂಡ ಇಂಪಾರ್ಟೆಂಟ್ ಸಾಕಾಗ್ತದೆ ಅಂತ. ಈಗ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗ್ತೇವೆ ಸರ್, ದೇವ್ರಿದ್ದಾನೆ ಅನ್ನೋ ಒಂದು ಧೈರ್ಯಕ್ಕೆ. ಸರ್, ಈ SSLC ಎಕ್ಸಾಮ್ ಆಗುವಾಗ ಯಾವುದೋ ಒಂದು ಕಡೆ ಯಾವುದೋ ಒಂದು ಶಾಲೆಯವರು ಮಕ್ಕಳಿಗೆ ಫೋನ್ ಮಾಡಿ ಎಚ್ಚರಿಸ್ತಾ ಇದ್ರು. ಎಚ್ಚರಿಸಿ ನೋಡಿ 4 ಗಂಟೆ ಆಯ್ತು ಹೇಳಿಲ್ವಾ, ಈಗ ಓದ್ಲಿಕ್ಕೆ ಪ್ರಾರಂಭ ಮಾಡು ಎನ್ನುವಂಥದ್ದು. ಅಂದ್ರೆ ಟೀಚರ್ಸ್ನ ಮಾತು ಅಷ್ಟು ಮಕ್ಕಳು ಆಲಿಸ್ತಾರೆ, ಕೇಳ್ತಾರೆ, ಗೌರವ ಕೊಡ್ತಾರೆ ಅದಕ್ಕೆ. ಈಗ ಅರವಿಂದ್ ಸರ್ ಅವರು ಹೇಳಿದಂತ ಮಾತು ಕೂಡ ಹಾಗೆ. ಯಾಕೆಂದ್ರೆ ಯಾವಾಗ ಟೀಚರ್ಸ್ ಹೇಳ್ತಾರ ಆವಾಗ ಮಕ್ಕಳು ಬಹಳ ಕ್ಲಿಯರ್ ಆಗಿ ಕೇಳ್ತಾರೆ. ಪೇರೆಂಟ್ಸ್ಗೆ ಕೇಳದ್ದನ್ನ, ಪಾಲಕರು ಅವರನ್ನು ಕೇಳದ್ದನ್ನ ವಿದ್ಯಾರ್ಥಿಗಳಿಗೆ ಶಿಕ್ಷಕರಿಗೆ ಗೌರವ ಕೊಡ್ತಾರೆ. ಇದು ಖಂಡಿತವಾಗಿಯೂ ಮುಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಮಟ್ಟದಲ್ಲಿ ಖಂಡಿತ ಆಗ್ಬೇಕೆನ್ನುವಂಥದ್ದು ನಮ್ಮ ಆಶಯ. ಕಂಟಿನ್ಯೂ ಆಗ್ಬೇಕು, ಮುಂದುವರಿಬೇಕಿದೆ. ರೆನ್ನಿಯವರೇ ಏನೆಲ್ಲ ಈಗ ಪರಿಹಾರ ಮಾರ್ಗಗಳು, ಅಂದ್ರೆ ಇದನ್ನ ಮತ್ತೆ ಆರಂಭಿಸುವ ನಿಟ್ಟಿನಲ್ಲಿ ಒತ್ತಾಯ ಕೂಡ ಆಗಿದೆ, ಒಂದಷ್ಟು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಸೊ ಅದರಲ್ಲಿ ನಮ್ಗೆ ಬೇಸಿಕ್ ಆಗಿ ಒಂದು ಸರ್ಕಾರ ಏನು ಕೇಳ್ಬೇಕಾದ್ರೆ ಪಾಪ್ಯುಲಾರಿಟಿ ಮೇಲೆ ಡಿಸಿಷನ್ ತಗೊಳ್ಬಾರ್ದು. ಒಂದು ಶಿಕ್ಷಣ ತಜ್ಞರು ಅಥವಾ ಅದಕ್ಕೆ ಸಂಬಂಧಪಟ್ಟ ತಜ್ಞರು ಮತ್ತು ವೈಜ್ಞಾನಿಕ ಕೊರೋನಾ ವಿಷಯದಲ್ಲಿ ಸಂಬಂಧಪಟ್ಟ ಕೆಲವು ಅಧ್ಯಯನಗಳನ್ನು ಮಾಡಿಕೊಂಡೇ ಅವರು ನಿರ್ಧಾರವನ್ನು ಮಾಡಬೇಕು. ಒಂದು ಅಂದ್ರೆ ಇಲ್ಲಿ ಪಾಪ್ಯುಲಾರಿಟಿ ಮೀಡಿಯಾದ ಮುಂದೆ ಎಲ್ಲರೂ ಹೇಳಿದ್ರು ಶುರು ಆಗ್ತದೆ. ಅದು ಒಳ್ಳೇದಿರ್ಬೋದು, ಕೆಟ್ಟದಿರ್ಬೋದು. ಬಟ್ ಪಾಪ್ಯುಲಾರಿಟಿಗೆ ಅಂದ್ರೆ ಜನ ಏನು ಹೇಳ್ತದೆ ಬಯಸ್ತಾರೆ ಅದೂ ಬೇಕಾಗ್ತದೆ. ಬಟ್ ಬಹಳ ಮುಖ್ಯವಾಗಿ ಈ ವಿಷಯದಲ್ಲಿ ತಜ್ಞರಿದ್ದಾರಲ್ಲ ಅವರ ಸಲಹೆಯನ್ನು ಪಡೆಯಬೇಕಾಗುತ್ತೆ. ಈಗ ದೊಡ್ಡ ದೊಡ್ಡ ಶಿಕ್ಷಣ ಸಂಸ್ಥೆಗಳಿದ್ರೆ ಅವ್ರು ಆನ್ಲೈನ್ ಕ್ಲಾಸ್ ಮಾಡ್ಲಿ, ನಾನು ಹೇಳುದು ಅವ್ರು ಆನ್ಲೈನ್ ಕ್ಲಾಸ್ ಮಾಡ್ಲಿ. ಯಾಕಂದ್ರೆ ಫೀಸ್ ಕೂಡ ತಗೊಂಡಿದ್ದಾರಲ್ಲ, ಅವ್ರಿಗೆ ಆನ್ಲೈನ್ ಒಂದು ನ್ಯಾಯ ಕೊಡ್ಬೇಕಲ್ಲ. ಏನು ಅವಿದ್ಯೆ ಬಿಡ್ತೇನೆ. ಒಂದು ಅದಾಯ್ತಲ್ವಾ. ಆಮೇಲೆ ಈ ಸ್ಥಳೀಯ ಸರ್ಕಾರ ಉಂಟಲ್ಲ, ಅವರನ್ನು ಜವಾಬ್ದಾರಿಯನ್ನು ಮಾಡ್ಬೇಕು ಹೇಳುದು. ಯಾಕೆಂದ್ರೆ ಶಿಕ್ಷಕರನ್ನು ಮಾತ್ರ ನೀವು ಕಳಿಸಿಬಿಟ್ಟು ಪಾಠ ಮಾಡಿ ಹೇಳುದಲ್ಲ. ಯಾಕಂದ್ರೆ RT ಏನ್ ಹೇಳ್ತದೆ ಅಂದ್ರೆ RT ಇಂಪ್ಲಿಮೆಂಟೇಷನ್ ಅನ್ನು ಮುಖ್ಯ ಇದು ಜವಾಬ್ದಾರಿ ಇರುವುದು ಸ್ಥಳೀಯ ಆಡಳಿತ ಅಂದ್ರೆ ಇವರ ರೋಲು ನಾವು ಯಾವತ್ತೂ ನೆನಪು ಮಾಡ್ಲಿಲ್ಲ. ಯಾಕಂದ್ರೆ ಆ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಬೇಕಾದ್ರೆ ಅಲ್ಲಿ ಪಂಚಾಯತ್ ಮಟ್ಟದಲ್ಲಿ ಕೆಲವೊಂದು ತೀರ್ಮಾನಗಳಾಗುವ ನಿಟ್ಟಿನಲ್ಲಿ ಅವರ ಮೇಲೆ ಒತ್ತಡಗಳನ್ನು ಸರ್ಕಾರದ ಮೂಲಕ ಬರಬೇಕಾಗುತ್ತೆ. ಅಲ್ಲಿ ಹೆಲ್ತ್ ಡಿಪಾರ್ಟ್ಮೆಂಟ್ ಯೂಸ್ ಮಾಡುವಂಥದ್ದು ಇರ್ಬೋದು, ಎಜುಕೇಶನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಸ್ಪೇಸ್ ಇರ್ಬೋದು, ಇದೆಲ್ಲ ಬಗ್ಗೆ ಇದನ್ನೆಲ್ಲ ಒಂದು ಕೊಡುವ ನಿಟ್ಟಿನಲ್ಲಿ ಅದು ಮಾಡಬೇಕು. ಮತ್ತು ಅದು ಇನ್ನೊಂದು ಹೇಳಿದೆ, ಅದು ರಾಜ್ಯ ಮಟ್ಟದ ನಿರ್ಧಾರ ಮಾಡಿದ್ರು ಕೂಡ ಜಿಲ್ಲಾಡಳಿತಕ್ಕೆ ಅದರಲ್ಲಿ ಒಂದು ಅನಾಲಿಸಿಸ್ ಮಾಡ್ಲಿಕ್ಕೆ ಅಲ್ಲ. ಈ ಪೋಷಕರಿರ್ಬೋದು, ಮತ್ತೆ ನೀವು ಇವರು ಹೇಳಿದ ಹಾಗೆ ಅಥವಾ ಜಿಲ್ಲಾಡಳಿತ, ಸ್ಥಳೀಯ ಆಡಳಿತ ಅಥವಾ ಶಿಕ್ಷಣ ಸಂಸ್ಥೆಗಳು ಯಾವುದಾದ್ರು ಅದಕ್ಕೆ ಆಸಕ್ತರು ಅವರು ಇಷ್ಟವರೆಗೆ ಅವರು ಬಹಳ ದೂರ ಇದ್ದಾರೆ.
ಅಲ್ಲ, ಈಗ ಮತ್ತೆ ಯಾರಿದ್ದಾರೆ ಅಂತ ಸ್ಥಳೀಯ ಆಡಳಿತದವರಿಗೆ ಸರ್ ಈಗ ಯಾರಿದ್ದಾರೆ ಅಂತ ಹೇಳಿದ್ರೆ ಈಗ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರು ಮಾತ್ರ ಇದ್ದಾರೆ. ಈಗ ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರು ಮಾತ್ರ ಇದ್ದಾರೆ. ಅದನ್ನು ಹೊರತುಪಡಿಸಿ ಈ ಮುಂದಿನ ಯಾಕಂದ್ರೆ ಸ್ಥಳೀಯ ಆಡಳಿತದವರಿಗೆ ಈಗ ಮೊದಲನಷ್ಟು ಏನು ಲಾಕ್ಡೌನ್ ಪೀರಿಯಡ್ ನಲ್ಲಿ ಇದ್ದಷ್ಟು ಜವಾಬ್ದಾರಿಗಳು ಒತ್ತಡಗಳಿಲ್ಲ. ಈಗ ಕೊರೋನಾ ಪಾಸಿಟಿವ್ ಆದ್ರೆ ಅವರ ಆಡಳಿತ ಮಂಡಳಿ ಕೂಡ ಇದ್ರ ಬಗ್ಗೆ ಚಿಂತೆ ಮಾಡಲಿಲ್ಲ. ಮನೆಗೆ ಬರುವಂತ ಸೀಲ್ ಡೌನ್ ಇಲ್ಲ, ಮತ್ತೊಂದಿಲ್ಲ, ಏನಿಲ್ಲ. ಸೊ ಅಂತ ಸಂದರ್ಭದಲ್ಲಿ ನೀವು ಹೇಳಿದಾಗೆ ಬಹುಮುಖ್ಯವಾಗಿ ಅವರನ್ನು ಈ ಒಂದು ಶಿಕ್ಷಣದ ಈ ಒಂದು ಪ್ರಕ್ರಿಯೆಯಲ್ಲಿ ಆಡಳಿತ ಮಂಡಳಿ ಕೂಡ ಇದಕ್ಕೆ ಜವಾಬ್ದಾರರಾಗ್ತಾರೆ ಅಂತ ಹೇಳಿದ್ರು ನಾನು. ಒಂದು ಸಂಸ್ಥೆಯ ಆಡಳಿತ ಮಂಡಳಿ ಇದ್ರೆ ಅವರು ಕೂಡ ಜವಾಬ್ದಾರರಾಗ್ತಾರೆ. ಅರವಿಂದ ಅವರೇ, ಈಗ ಒಂದು ಶಿಕ್ಷಕರಿಗೆ ಕೂಡ ಏನು ಭಯ ಇತ್ತಲ್ಲ, ಆ ಭಯವನ್ನು ಕೂಡ ಹೋಗಲಾಡಿಸಬೇಕು. ಆ ನಿಟ್ಟಿನಲ್ಲಿ ಇದನ್ನು ಮತ್ತೆ ಪುನರಾರಂಭಿಸುವ ನಿಟ್ಟಿನಲ್ಲಿ ಕೊನೆಯದಾಗಿ ಒಂದು ನಿಮಿಷದಲ್ಲಿ ಮುಗಿಸಿ. ಒಂದು ಗ್ರಾಮ ಪಂಚಾಯತು, ಹೆಲ್ತ್ ಡಿಪಾರ್ಟ್ಮೆಂಟ್, ಶಿಕ್ಷಣ ಇಲಾಖೆ ಮೂರನ್ನು ಕೊಲಾಬರೇಟ್ ಮಾಡಿದ್ರೆ ನಮಗೂ ಒಂದು ಧೈರ್ಯ ಇರ್ತದೆ. ಅಂದ್ರೆ ಅಟ್ಲೀಸ್ಟ್ ಮಾಸ್ಕ್, ಆಮೇಲೆ ಸ್ಯಾನಿಟೈಸೇಷನ್, ಅಥವಾ ಡೌಟ್ ಜ್ವರ ಬಂದ್ರೆ ಆಶಾ ಅಥವಾ ANM ಬರ್ತಾರೆ, ಇಮಿಡಿಯೇಟ್ ಚೆಕ್ ಮಾಡ್ತಾರೆ. ಮತ್ತೆ ಈಗಾಗಲೇ ಗ್ರಾಮ ಪಂಚಾಯತ್ ಆಕ್ಟಿನ ಆಧಾರದಲ್ಲಿ SDMCಗಳು ಇದೆ. ಶಾಲೆಯ ಯಾವುದೇ ನಿರ್ಧಾರಕ್ಕೆ ಸುಪ್ರೀಂ ಅನ್ನು SDMC. ಸೊ SDMC ಮತ್ತು ಪಂಚಾಯತಿಗೆ ನಮ್ಮ ಶಾಲೆ ಶುರು ಮಾಡಬೇಕಾ ಅನ್ನುವ ರೈಟ್ ಕೊಟ್ರೆ ಬಹುಶಃ ಆ ಲೋಕಲ್, ಅತ್ಯಂತ ಲೋಕಲ್ ಜಾಗದಲ್ಲಿ ನಮ್ಮ ಊರಿನ ನಮ್ಮ ಶಾಲೆ ಶುರು ಮಾಡಬಹುದಾ? ನಾವು ಅದರ ಜವಾಬ್ದಾರಿ, SDMC ಅವರು, ಟೀಚರ್ಸ್, ಪಂಚಾಯತ್, ನಾವು ಜವಾಬ್ದಾರಿ. ನಮ್ಮ ಮಕ್ಕಳಿಗೆ ಏನೇ ಆದ್ರೂ ನಾವು ಜವಾಬ್ದಾರಿ. ಖಂಡಿತವಾಗಿ. ವೀಕ್ಷಕರೇ, ಬಾರಿ ಒಂದು ಒಳ್ಳೆಯ ಅರ್ಥಪೂರ್ಣವಾದಂಥ ಒಂದು ಸಂವಾದ ಇವತ್ತು ನಡೆದಿದೆ. ಈ ಒಂದು ಏನು ವಿದ್ಯಾಗಮ ಅದು ಮತ್ತೆ ಆರಂಭ ಆಗಬೇಕನ್ನುವಂಥ ಆಶಯವೇ ಇಲ್ಲಿ ಭಾಗವಹಿಸಿದ ಎಲ್ಲ ಅತಿಥಿಗಳದ್ದು ಮತ್ತು ಒಟ್ಟು ಸಾರ್ವಜನಿಕ ನೆಲೆಯಲ್ಲಿ ಕೂಡ ಇವತ್ತು ನಾವು ಕೇಳಿಸಿಕೊಳ್ಳುವಂಥದ್ದು. ಆಡಳಿತ ನಡೆಸುವವರು, ಜನರು, ಖಾಸಗಿ ಸ್ಕೂಲ್ಗೆ ಹೋಗುವಂಥ ಮಕ್ಕಳ ಪೋಷಕರು, ಮತ್ತು ಎಲ್ಲ ನಮ್ಮ ಇತರ ಏನು ನಾಗರಿಕ ಸಮಾಜ ಪ್ರತಿಯೊಬ್ಬರಿಗೂ ಇದು ಒಂದಷ್ಟು ಸ್ಫೂರ್ತಿಯನ್ನು ಕೊಡಲಿ ಅನ್ನುವಂಥ ಒಂದು ಆಶಯದಿಂದಲೇ ಈ ಒಂದು ಮಾತುಕತೆಯನ್ನು ನಾವು ಆಯೋಜಿಸಿದ್ದೆವು. ಈ ಒಂದು ಸಂದರ್ಭದಲ್ಲಿ ನಮ್ಮ ಜೊತೆಗೆ ಭಾಗವಹಿಸಿದಂಥ ಹಿರಿಯ ನಿವೃತ್ತ ಶಿಕ್ಷಕರಾಗಿರುವಂಥ KK ಪೇಜಾವರ ಸರ್ ಅವರಿಗೆ ನಾನು ಪ್ರೀತಿಯಿಂದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿಯಾಗಿ ಚೈಲ್ಡ್ ಲೈನ್ ಕಾರ್ಯಕರ್ತರಾಗಿರುವಂಥ ರೆನಿ ಡಿಸೋಜಾ ಅವರಿಗೆ ಕೂಡ ಪ್ರೀತಿಯಿಂದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ ರೆನಿಯವರೇ. ಜೊತೆಗೆ ಶಿಕ್ಷಕರಾಗಿರುವಂಥ ಮತ್ತು ಈ ಒಂದು ಕಾನ್ಸೆಪ್ಟ್ಗೆ ಮೂಲ ಪ್ರೇರಣೆ ಆಗಿದ್ದಂಥ ಅರವಿಂದ ಕುಡ್ಲ ಅವರಿಗೆ ಕೂಡ ನಾನು ಸಂಸ್ಥರ ಪರವಾಗಿ ಪ್ರೀತಿಯಿಂದ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಈ ಒಂದು ಏನು ವಿದ್ಯಾಗಮ ಮತ್ತೆ ಆರಂಭವಾಗಲಿ ಅನ್ನುವಂಥ ಒಂದು ಆಶಯದ ಈ ಒಂದು ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.